ಮರುತಜೋ ಕಾದಿ ಮರಳಿದನೆಂದು ಧರ್ಮಜೋ ಬೆರಳ ಮೂಗಿನೊಳಿಟ್ಟು ಚಿಂತೆಯೋ ತಾಳಿ ತನ್ನೊಡನೆ ತಿಳಿದಿಂತೆಂದ ಕಾಮಪಿತನಿದ ಬಲ್ಲ ಕಾಮಪಿತನಿದ ಬಲ್ಲ ನಾ ಬಲರಾಮ ಅರಿತಿಹ ಪಾರ್ಥ ತಿಳಿವನು ಭೂಮಿಯಲ್ಲಿ ಸುರಪತಿಯ ಮನೋಬಲ್ಲ ಹೋಗಲಿಕೆ ಸುರಪತಿಯ ಮೊಮ್ಮನು ಬಲ್ಲ ಹೋಗಲಿಗೆ ಕ್ಷೇಮದಲ್ಲಿ ಬರಲರಿಯ ನಿನ್ನೆ ಸೀಮೆಯಲ್ಲಿ ಮಿಕ್ಕವರ ಕಾಣರು ಮಹಾದೇವ ಸೀಮೆಯಲ್ಲಿ ಮಿಕ್ಕವರ ಕಾಣೆನು ಆ ಮಹಾದೇವ ಎನ್ನುತ್ತ ಚಿಂತಿಸುತ್ತಿರ್ತ ನವನೀಶ ಎನ್ನುತ್ತ ಚಿಂತಿಸುತ್ತಿರ್ತ ಅವನೀಶರ ಕಾಮಪಿತನಿದ ಬಲ್ಲ ಮಹಾದೇವ ಎಂತಹ ಸಂದಿಗ್ಧ ಸ್ಥಿತಿ ಒಂದು ಒದಗಿ ಬಂತು. 12 ದಿವಸಗಳ ಕಾಳಗದಲ್ಲಿ ಜಯ ಅಪಜಯವನ್ನು ಕಾಣುತ್ತಾ ಕಾಣುತ್ತಾ ಮುಂದುವರಿಯುತ್ತಾ ಇದ್ದ ಹಾಗೆ ಇನ್ನೇನು ಯುದ್ಧವನ್ನು ಜಯಿಸುವಂತಹ ಬಗೆ ಹೇಗೆ ಎನ್ನುವ ಹಾಗೆ ಯೋಚಿಸುತ್ತಾ ಇದ್ದವನ 13ನೇ ದಿವಸದ ಯುದ್ಧದ ಆರಂಭದಲ್ಲಿ ಬಂದಂತಹ ವರ್ತಮಾನವಾದರೂ ಏನು? ಆಚಾರ್ಯ ದ್ರೋಣರು ರಚಿಸಿರುವುದು ಅಭೇದ್ಯವಾದಂತಹ ವ್ಯೂಹ, ಅದೇ ಚಕ್ರವ್ಯೂಹ. ಇದನ್ನು ಭೇದನಗೊಳಿಸುವಂತಹ ಸಾಮರ್ಥ್ಯ ಯಾರಿಗುಂಟು? ಬರಲೇ ಎನ್ನುವ ಹಾಗೆ ಆಹ್ವಾನವನ್ನು ಕೊಟ್ಟಾಕ್ಷಣವೇ ನಾ ಚಿಂತಾಮಾನಸನಾದೆ. ಈ ವ್ಯೂಹ ಭೇದನದ ಮರ್ಮವನ್ನು ಅರಿತವರು ಈ ಪ್ರಪಂಚ ಮುಖದಲ್ಲಿ 3 ಮಂದಿ ಮಾತ್ರ. ಶ್ರೀಕೃಷ್ಣ ಸ್ವಾಮಿ, ಬಲಭದ್ರ, ಪಾರ್ಥ ಮಹಾಶಯ. ಪಾರ್ಥ ಹಾಗೂ ಶ್ರೀಕೃಷ್ಣ ಸ್ವಾಮಿ ನಮ್ಮ ಬಳಿಯಲ್ಲಿಲ್ಲ. ಬಲಭದ್ರ ಸ್ವಾಮಿ ಹೇಗಿದ್ದರೂ ಕೌರವರ ಪಕ್ಷ. ಇನ್ನೂ ಮುಂದುವರೆದು ಯೋಚಿಸಿದೆ ಅಂತಾದರೆ ಪಾರ್ಥನ ಮಗನಾಗಿರುವಂತಹ ಅಭಿಮನ್ಯು ಕುಮಾರಕ ವ್ಯೂಹದ ಒಳಹೋಗುವಂತಹ ಮರ್ಮವನ್ನು ಅರಿತಿದ್ದಾನೆಯೇ ವಿನಃ ಹೊರಬರುವಂತಹ ಸೂಕ್ಷ್ಮವನ್ನು ತಿಳಿದಿಲ್ಲ. ಹಾಗಾದರೆ ಮಿಕ್ಕವರು ಯಾರಿದ್ದಾರೆ ಈ ಸೀಮೆಯಲ್ಲಿ? ಇಂದು ಚಿಂತಿಸುವುದರಿಂದ ಅಭಿಮನ್ಯು ಮಾತ ಪರಾಕ್ರಮದಿ ನಿಂತು ಮುಗೈಸರ ಪಡೆಯನ್ನು ಸರಿಸಿದ ಪಂಥದ ಪಿತಗಿಲ್ಲ.
ಪವಿತ್ರವಾದಂತಹ ಪಾದಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಶ್ರೇಯೋಸ್ತು. ಗುರುಗಳಾದಂತಹ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದಾರೆ. ಅದನ್ನು ಭೇದಿಸಲು ಯಾರು ಇಲ್ಲ ಎನ್ನುವಂತಹ ಚಿಂತೆ. ಪಪ್ಪನ ಬಿಡು ಬಿಡು ಚಿಂತೆಯ ಆ ರಿಪ್ಪುಗಳ ಸೊಪ್ಪನ್ನು ತರಿದು ನಾನು ಬರ್ತೇನೆ. ಚಕ್ರವ್ಯೂಹಕ್ಕಂತ ವ್ಯೂಹದಿಸಲಿಸುವುದೆಲ್ಲ ಚಮತ್ಕೃತಿಯ ಇಂತಹ ಸತ್ಯ ವ್ಯೂಹಗಳಿಂದ ಆವೃತಗೊಂಡದ್ದೇ ಈ ಚಕ್ರವ್ಯೂಹ. ಬಲ್ಲೆನು ನಾನಾ ವ್ಯೂಹದಿ ಸೆಣಸುವ ಚಮತ್ಕೃತಿಯ ಅಂತರಂಗದಲ್ಲಿ ಭೀತಿ ಬೇಡ ಕೊಡು. ಕೌರವಾದಿಗಳ ತಲೆಯನ್ನು ಕಡಿದು ಚಾಕಿನಿ ಡಾಕಿನಿ ಎನ್ನುವಂತಹ ಭೂತಗಳಿಗೆ ಗುಣಪಡಿಸಿ ಮಗನೇ ಕಾಲಾಗ್ನಿಯ ಹೋಗಬಹುದು ವಿಗಡ ಮೃತ್ಯುವಿನ ಬಾಯಳು ಹೊರಬಹುದು ಹೋಗುವದ ಸಾಧ್ಯವು ಚಕ್ರವ್ಯೂಹವನು ಎಂದು ಬೋಮೆಯೋ ಮಗನೇ ಚಕ್ರವ್ಯೂಹಕ್ಕೆ ಕಂದಾಯ ಕುಮಾರ, ಅಪ್ಪಯ್ಯ, ಚಿಂತೆಯಲ್ಲಿರುವಂತಹ ನನ್ನನ್ನು ಸಮಾಧಾನಗೊಳಿಸುವುದಕ್ಕೆ ಬೇಕಾಗಿ ವೀರವಾಣಿಯನ್ನ ಆಡಿದವ ನೀನು. ನಿಮ್ಮ ಮಗ ನಿನ್ನಲ್ಲಿ ಬಲುಹು ಉಂಟು ಎನ್ನುವಂತಹ ವಿಶ್ವಾಸವನ್ನು ನಾನು ಹೊಂದಿದ್ದೇನೆ. ಆಗಲಿ. ಅಲ್ಲಿ ಬಲಿದಿರುವಂತಹ ವ್ಯೂಹದ ವಿಷಯಕವಾಗಿ ಹಾ. ನೀನೆಷ್ಟು ತಿಳಿಯುವುದಕ್ಕೆ ಸಾಧ್ಯ ಉಂಟು ಮಗು? ಅರ್ಥ ಆಗಲಿಲ್ಲ. ಅರಿತಷ್ಟು ನಿಗೂಢವಾದಂತಹ ಈ ಪ್ರಪಂಚದಲ್ಲಿ ಹಾ. ಸಣ್ಣವನಾಗಿರುವಂತಹ ನಿನಗೆ ಅದೆಲ್ಲ ಹೇಗೆ ಗೋಚರಕ್ಕೆ ಬರುವುದಕ್ಕೆ ಸಾಧ್ಯ ಕಂದ? ಏನಪ್ಪ ವಿಶೇಷತೆ? ಅಸ್ತ್ರವಿದ್ಯಾ ಬಹಳಲೋಚನ ಎನ್ನುವಂತಹ ನೆಗಳತೆಯನ್ನು ಪಡೆದ ಆಚಾರ್ಯ ದ್ರೋಣರು ಬಲಿದಿರುವಂತಹ ವ್ಯೂಹ ಅದು. ಹಾ.
ಅಪಸವ್ಯವಾಗಿ ತಿರುಗುವಂತಹ ವ್ಯೂಹ ಭೇದನ ಅಷ್ಟು ಸುಲಭ ಸಾಧ್ಯವಲ್ಲ ಕಂದ. ಓಹೋ. ಮಗನೇ, ಓ. ಒಂದೊಮ್ಮೆಗೆ ಧಗಧಗನೆ ಉರಿಯುತ್ತಾ ಇರುವಂತಹ ಬೆಂಕಿಯ ಒಳಪ್ರವೇಶ ಮಾಡಿ ಕ್ಷೇಮವಾಗಿ ಹೊರಬರಬಹುದು ಕಂದ. ಹೆಡೆ ಎತ್ತಿ ನಿಂತಿರುವಂತಹ ಫಣಿರಾಜನ ಹಣೆಯ ಮೇಲೆ ಕುಣಿದಾಡಿ ಸುಕ್ಷೇಮವಾಗಿ ಬರಬಹುದು. ಬಾಯ್ದೆರೆದು ನಿಂತಿರುವಂತಹ ವಿಗಡ ಮೃತ್ಯುವಿನ ಬಾಯಿಯ ಒಳಹೊಕ್ಕಾದರೂ ಬರಬಹುದು ಮಗನೇ. ಆದರೆ ವ್ಯೂಹದ ಒಳಹೊಕ್ಕು ಬರುವುದಕ್ಕೆ ಸಾಧ್ಯ ಇಲ್ಲ. ಬೇಡ ಮಗ. ಕೇಸರಿಯನ್ನು ಕೆಣಕಿ ಕರಿಗಳು ಬದುಕುವುದಕ್ಕೆ ಸಾಧ್ಯವೇ? ಗರುಡನ ಮುಂದೆ ಪಣಿಗಳು ಹೆಡೆ ಎತ್ತುವುದಕ್ಕೆ ಸಾಧ್ಯವೇ? ಖಂಡಿತವಾಗಿ ಇಲ್ಲ. ವಿರೋಧಿಗಳಂತಹ ಕೌರವರಿಗೆ ಸಿಂಹ ಸದೃಶನಾಗ್ತೇನೆ, ಗರುಡ ಸದೃಶನಾಗಿ ಈ ಅಭಿಮನ್ಯು ಕಾಣಿಸ್ತೇನೆ. ಅಲ್ಲಿರುವವರು ಯಾರು ಅಂತ ನೀ ತಿಳಿದಿದ್ದಿ ಮಗು? ಗುರು ಕೃಪಾ ಅಶ್ವತ್ಥಾಮಾದಿಗಳು ಇರುವರ್ ಕೇಳ್ಕಂದ ಕಂದಕ್ಕೆ ಅಶ್ವತ್ಥಾಮ ಗುರು ಕೃಪಾದಿತ್ಯ ಸುತರುಂದಾಗಿಬ್ಬರು ನವಗ್ರಹರೊಟ್ಟಾದಂತೆ ಇಂದು ಧರಣಿಗಳ ಪಕ್ಕು ಜೀವಿಸಲರಿದು ಸಂದೇಹ ಉಂಟೆ ರಣ ಸಾಮಾನ್ಯವಲ್ಲ ಎಂದು ಕೋಪೆಯೋ ಮಗನೇ ಎಂದು ಕೋಪೆಯೋ ಬಂದ ಕಂದ ಹೋಗುವೆ ಅಪ್ಪಯ್ಯ. ಪ್ರಜ್ವಲಿಸುವ ಧಾವಾಗ್ನಿಗೆ ಅಭಿಮನ್ಯು ಎನ್ನುವಂತಹ ಹೆಸರಿದೆ ಮಗನಿ. ಹಾ ನಿನ್ನಲ್ಲಿರುವಂತಹ ತನುಕಾಂತಿ, ಆ, ಕಣ್ಣಿನಲ್ಲಿರುವಂತಹ ಕಾಂತಿ, ನಿನ್ನಲ್ಲಿರುವಂತಹ ಲವಲವಿಕೆ, ಆ, ಯಾವುದೇ ಭೀತಿ ಇಲ್ಲದೆ ಇರುವ ಕಾರಣವೇ ಆ. ನಿನಗೆ ಸೂಕ್ತವಾದಂತಹ ನಾಮವನ್ನು ಇರಿಸಿದ್ದು ಅಭಿಮನ್ಯು. ನಿಜ. ಆದರೆ ಏನು? ಈ ಕಾಲದಲ್ಲಿ ಚಕ್ರವ್ಯೂಹದ ವಿಚಾರವನ್ನು ಸ್ಪಷ್ಟವಾಗಿ ಅರಿತು ನೀ ಬೇಡ ಹೋಗುವುದು ಎನ್ನುವ ಹಾಗೆ ನಾ ಆಡಿದ್ರು ಕೇಳುವುದಿಲ್ಲ. ನಿನ್ನ ಉತ್ಸಾಹಕ್ಕೆ ತಣ್ಣೀರು ಎರಚುತ್ತಾ ಇದ್ದೇನೆ ಎನ್ನುವ ಹಾಗೆ ಭಾವಿಸಬೇಡ. ಮತ್ತೆ ವಿರೋಧಿ ಪಾಳಯದಲ್ಲಿ ಯಾರಿದ್ದಾರೆ ಎನ್ನುವ ಹಾಗೆ ನೀ ಚೆನ್ನಾಗಿ ಗಮನಿಸಬೇಕು ಬೇಡ. ಯಾರಿದ್ದಾರಪ್ಪಯ್ಯ? ನವ ಗ್ರಹಗಳು ಒಂದಾದ ಹಾಗೆ ಹಾ. ತಿರುಗುತ್ತಾ ಇರುವವರು ನಮ್ಮ ವಿರೋಧಿ ಪಾಳಯದಲ್ಲಿದ್ದಾರೆ ಮಗನೇ. ಕರ್ಣನಿದ್ದಾನೆ, ಆ. ಶಕುನಿ ಇದ್ದಾನೆ. ಆ. ಕೇವಲ ಆ. ಮಂತ್ರ ಮಹತ್ತಿಕೆಯಿಂದಲೇ ತೃಣವನ್ನಾದರೂ ಮಂತ್ರಾಸ್ತ್ರವನ್ನಾಗಿಸಿ ಪ್ರಯೋಗಿಸಬಲ್ಲ ಸಾಮರ್ಥ್ಯವುಳ್ಳ ಆ,
ಅಶ್ವತ್ಥಾಮಾಚಾರ್ಯರಿದ್ದಾರೆ, ಆ, ಗುರು ಕೃಪರಿದ್ದಾರೆ. ಅವರೆಲ್ಲವರು ಒಂದಾಗಿ ನಿಂತರು ಅಂತಾದರೆ ಆ. ಆ ವ್ಯೂಹದಿಂದ ಹೊರಬರುವುದಕ್ಕೆ ನಿನಗೆ ಸಾಧ್ಯ ಇಲ್ಲ. ಹಾಗಾಗಿ ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇನೆ. ದೊಡಪ! ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಹೋಗುತ್ತೇನೆ ಎನ್ನುವ ಹಾಗೆ ಕೇಳಿದ್ರು ಕೂಡ ಅಡಿಗಡಿಗೆ ವಿರೋಧಿಗಳಂತ ಭಯದ ಮಾತುಗಳನ್ನು ಆಡ್ತಾ ಇದ್ದೀರಾ. ಧೈರ್ಯದ ಮಾತನ್ನು ಕೇಳಿ ಅಪ್ಪಯ್ಯ. ತಗದಗಲೆ ಉರಿಯುವಂತಹ ಅಗ್ನಿ ಮಂದಿಗೆ ಹೆದರಿ ಹಿಂದೆ ಸರಿದಿದೆ? ಖಂಡಿತವಾಗಿಯೂ ಇಲ್ಲ. ರಭಸವಾಗಿ ಬೀಸುವಂತಹ ಗಾಳಿ ಬೆಂಕಿಯಿಂದ ಹಿಂದೆ ಸರಿದಿದೆ? ಸಾಧ್ಯವೇ ಇಲ್ಲ. ಆ ವೈರಿಗಳಿಗೆ ಬೆಂಕಿಯಾಗಿ ಗಾಳಿಯಾಗಿ ನಾನು ಕಾಣ್ತೇನೆ ಕೊಡಿಯಪ್ಪ. ಇಳೆಯರದ ಕೇಳಿದ್ದು ಕುವರನ ಚಲದ ನುಡಿಗುರ ಹಿಕ್ಕುತ್ತಲೇ ಕುವರನ ಛಲದ ನುಡಿಗುರೆ ಹಿಕ್ಕುತ್ತಲೇ ಬೆಂಬಲಕ್ಕೆ ಮೋಹರ ಸಹಿತ ಬಹೆ ಒಂದ ಇಳೆಯವ ಹಿಂಬಲಗೆ ಮೋರ ಸಹಿತ ಬಹೆವೆಂದಾಗ ವೀಳಯವ ಮಗನೇ ಮಗನೇ, ನಿನಗೆ ರಣವೀಳಯವನ್ನು ಕೊಡುತ್ತಾ ಇದ್ದೇನೆ. ಅಷ್ಟೇ ಅಲ್ಲ, ನೀವೊಬ್ಬನೇ ಹೋಗುವುದಲ್ಲ, ಮತ್ತೆ? ನಿನ್ನ ಬೆಂಬಲಕ್ಕೆ ಸೈನ್ಯ ಸಹಿತರಾಗಿ ನಾವೆಲ್ಲ ಬರ್ತೇವೆ. ನಿಶ್ಚಿಂತನಾಗಿರು. ಪೌರುಷಕ್ಕೆ ಅಧಿಷ್ಠಾತ್ರ ದೇವತೆಯಾಗಿರುವಂತಹ ಪರಮೇಶ್ವರನೇ ನಿನ್ನನ್ನು ಕಾಪಾಡುತ್ತಾನೆ ಎನ್ನುವಂತಹ ವಿಶ್ವಾಸದೊಂದಿಗೆ ನಿನ್ನನ್ನು ಹರಸುತ್ತಾ ಇದ್ದೇನೆ. ದೊಡ್ಡಪ್ಪ, ಇಷ್ಟರವರೆಗೆ ಸೋಲಾಗಿದ್ದು ಗೆಲುವಾಗಿದ್ದು ಅದು ಪ್ರಶ್ನೆ ಅಲ್ಲ. ಇನ್ನು ಮುಂದಕ್ಕೆ ಗೆಲುವನ್ನು ತಂದುಕೊಡುವಂತಹ ಜವಾಬ್ದಾರಿ ನನಗೆ. ಜಯ ಸಿರಿಯನ್ನು ದರನೆ ಎಳೆದು ನಿಮ್ಮ ಕಾಲ ಬುಡಕ್ಕೆ ಒಪ್ಪಿಸ್ತೇನೆ. ನಿಶ್ಚಿಂತೆಯಿಂದ ನಿನ್ನ ಅಪೇಕ್ಷೆ ಈಡೇರಲಿ. ಹೋಗಿ ಬರ್ತೇನೆ. ಸರಿ, ದೊಡ್ಡಪ್ಪನಿಂದ ಆಶೀರ್ವಾದವನ್ನು ಪಡೆದಿದ್ದೇನೆ. ಇನ್ನು ತಡ ಮಾಡುವುದು ಸರಿಯಲ್ಲ. ಆದಷ್ಟು ಬೇಗನೆ ನಕ್ಷತ್ರವನ್ನು ಪ್ರವೇಶ ಮಾಡಬೇಕು. ಪಡೆದ ನದಿಯೊಳರುಗದಿ ಪರಿ ಜಡಜ ವಿಲೋಕಕ್ಕೆ ಪೋಪುತನು ಚಿತಯ ರಣಕ್ಷೇತ್ರವನ್ನು ಪ್ರವೇಶ ಮಾಡುತ್ತೇನೆ ಎನ್ನುವ ಹಾಗೆ ಒಂದು ಹೆಜ್ಜೆ ಮುಂದೆ ಇಟ್ಟೆ. ಆದ್ರೆ ಯಾಕೆ ಹೀಗಾಗುತ್ತಾ ಇದೆ? ಸರಿ,
ಅರ್ಥ ಮಾಡಿಕೊಂಡೆ. ಅಭಿಮನ್ಯು ರಣಕ್ಷೇತ್ರವನ್ನು ಪ್ರವೇಶ ಮಾಡುವಂತಹ ವಿಷಯ ಎಲ್ಲರೂ ಕೂಡ ತಿಳಿದು ಸಂತೋಷದ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಆದರೆ ಮುಖ್ಯವಾಗಿ ತಿಳಿಯಬೇಕಾದರೂ ತಿಳಿಯಲಿಲ್ಲ. ಬೇರಾರಲ್ಲ, ನನ್ನಮ್ಮ, ನನ್ನ ಅಪ್ಪೆ, ನನ್ನ ಹೆತ್ತವೇ ಸುಭದ್ರಾದೇವಿ ಈ ಹೊತ್ತು ಯುದ್ಧಕ್ಕೆ ಹೋಗುವಂತಹ ವಿಷಯವನ್ನು ಅವರಲ್ಲಿ ಹೇಳದೆ ಹೋದೆ ಎಂದಾದರೆ ಬೇಸರ ಪಡೆದುಕೊಳ್ಳುತ್ತಾರೆ, ಕಣ್ಣೀರು ಸುರಿಸ್ತಾರೆ. ಅವರ ಕಣ್ಣೀರೇ ನನಗೆ ಶಾಪವಾಗ್ತದೆ. ಹಾಗಾಗಬಾರದು. ಈ ಪ್ರಪಂಚದಲ್ಲಿ ಯುದ್ಧಕ್ಕೆ ಹೋಗುವಂತಹ ವೀರ ಯೋಧನಿಗೆ ದೇಹದ ರಕ್ಷಣೆಗೆ ಕವಚವೇ ಮುಖ್ಯವಂತೆ. ಆದರೆ ಹೆತ್ತಬ್ಬೆಯ ಆಶೀರ್ವಾದ ಎನ್ನುವುದಕ್ಕಿಂತ ದೊಡ್ಡದಾದುದು ಕವಚ ಬೇರಾವುದೂ ಇಲ್ಲ. ಅವರ ಆಶೀರ್ವಾದ ಒಂದು ನನ್ನ ಮೇಲೆ ಇದೆ ಅಂತಾದರೆ ಇಡೀ ಪ್ರಪಂಚವನ್ನೇ ಗೆಲ್ಲುತ್ತೇನೆ ಎನ್ನುವಂತಹ ಉತ್ಸಾಹ ನನ್ನಲ್ಲಿದೆ. ಹಾಗಾಗಿ ನನಗೆ ಬೇಕಾದ ಅಮ್ಮನ ಆಶೀರ್ವಾದ ಸುಭದ್ರೇ ಶುಭವಾಗ್ಲಿ ಮಗನೇ ಎದ್ದೇಳು. ಅಮ್ಮ ಎತ್ತಗ ಮಗ ಸುಶೀಲ ಎತ್ತಗ ಮನ ಬಾಲ ಬಾಲ ಎತ್ತಗ ಮನ ಬಾಲ ಸುಶೀಲ ಎತ್ತಗ ಮನ ಬಾಲ ಎತ್ತಗ ಮನವಿದು ಬಿತ್ತರಿಬುದು ಮುದ್ದು ಎತ್ತಗ ಮನವಿದು ಬಿತ್ತರಿಬುದು ಮುದ್ದು ಚಿತ್ತದೊಳಗೆ ಕದಿರುವುದು ಎತ್ತಗ ಮನ ಬಾಲ ಸುಶೀಲ ಎತ್ತಗ ಮನ ಬಾಲ ಬಾಲ ಆ ಅಮ್ಮ 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 ಅಭಿಮನ್ಯು ಶಿರಬಾಗುತ್ತಾ ಇದ್ದೇನಮ್ಮ. ಶುಭವಾಗಲಿ ಮಗನೇ ಎದ್ದೇಳು. ಕಂದ ಓ ಪಾದಕ್ಕೆ ಬಂದು ಅಮ್ಮ ಎಂದು ಮಣಿದಾಗ ಆ. ಈ ತಾಯಿಗೆ ಆದಂತಹ ಸಂತೋಷ ಅವರ್ಣನೀಯ ಮಗನಿ. ಆಗ್ಲೇ ಬೇಕಲ್ವಮ್ಮ. ತಾಯಿಯಾದವಳು ಆ. ತನ್ನ ಮಗುವನ್ನು 9 ತಿಂಗಳುಗಳ ಕಾಲ ತನ್ನ ಗರ್ಭದಲ್ಲಿ ಇರಿಸಿಕೊಳ್ಳುವುದರಿಂದಲೇ ಹ. ಆಕೆಯನ್ನು ಧಾತ್ರಿ ಎನ್ನುವ ಹಾಗೆ ಕರೆಯುತ್ತಾರೆ. ನಿಜ. 10ನೆಯ ತಿಂಗಳಲ್ಲಿ ಹೆತ್ತು ಹ. ಪ್ರಪಂಚ ಮುಖದ ಬೆಳಕನ್ನು ಕಾಣಿಸುವುದರಿಂದ ಆಕೆ ಜನನಿ ಎನಿಸಿಕೊಳ್ಳುತ್ತಾಳೆ. ಮಾತ್ರವಲ್ಲ ಆ. ಆ ಮಗುವಿನ ಲಾಲನೆ ಪಾಲನೆ ಮಾಡುವುದರಿಂದ ಆಕೆ ಅಂಬಾ ಎನಿಸಿಕೊಳ್ಳುತ್ತಾಳೆ. ವೀರಪುತ್ರನನ್ನು ಪಡೆಯುವುದರಿಂದ ಆಕೆಗೆ ವೀರಸು ಎನ್ನುವಂತಹ ಹೆಸರು ಬರುತ್ತದೆ. ಹೌದಮ್ಮ. ಮಗನೇ, ಓ. ನಾನು ವೀರಪುತ್ರನನ್ನು ಪಡೆದಿದ್ದೇನೆಂತ ಹೇಳುವುದಕ್ಕೆ ನನಗೆ ಹೆಮ್ಮೆ ಆಗುತ್ತಾ ಇದೆ. ಧನ್ಯೋಸ್ಮಿ. 10 ಹಲವು ಮಕ್ಕಳಿಲ್ಲ, ಆ. ಹುಟ್ಟಿದವನು ನೀನು ಒಬ್ಬನೇ ಮಗನೇ. ಆ. ಕ್ಷತ್ರಿಯರಾದವರಲ್ಲಿ 6 ದೋಷಗಳಲ್ಲಿ ಯಾವುದಾದ್ರೂ ಒಂದು ದೋಷವಿರುತ್ತದೆಯಂತೆ. ಅಂತಹ ಯಾವುದೇ ಒಂದು ದೋಷ ನಿನ್ನಲ್ಲಿ ಇರದೇ ಇರುವುದರಿಂದ ನಿನಗೆ ಅಭಿಮನ್ಯು ಎನ್ನುವಂತಹ ಹೆಸರಿರಿಸಿದ್ದು. ಆ. ಪ್ರಖರವಾದಂತಹ ಅಗ್ನಿಗೂ ಕೂಡ ಅಭಿಮನ್ಯು ಎನ್ನುವಂತಹ ಹೆಸರಿದೆ ಮಗನೇ. ಆ. ಕಂದ, ಓ. ನನ್ನ ಪಾದಕ್ಕೆ ಬಂದು ಅಮ್ಮ ಎಂದು ಮಣಿದಾಗ ನನಗಾದಂತಹ ಸಂತೋಷ ಅವರ್ಣನೀಯ ಮಗನೇ. ಆಹಾ. ನಿನ್ನನ್ನು ಕಾಣುವುದಕ್ಕಾಗಿ ನನ್ನ ಕಣ್ಣುಗಳು ಕಾತರಿಸುತ್ತಿದ್ದವು. ಹೌದೇ? ನಿನ್ನನ್ನು ನುಡಿಸುವುದಕ್ಕಾಗಿ ನನ್ನ ನಾಲಗೆ ತುಡಿಯುತ್ತಿತ್ತು. ಆಹಾ. ನಿನ್ನನ್ನು ಅಪ್ಪಿ ಹಿಡಿಯುವುದಕ್ಕಾಗಿ ಈ ನನ್ನ ತೋಳುಗಳು ಕಾತರಿಸುತ್ತಿದ್ದವು ಮಗನೇ. ಆ. ಯಾಕೆ ಗೊತ್ತೇ? ಯಾಕಮ್ಮ? ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ ಆ. ದಾಯಾದಿಗಳ ದಳ್ಳುರಿಯೇ ವಿಜೃಂಭಿಸುತ್ತಾ ಇದೆ. ಅಲ್ಲಿಂದ ಬರುವಂತಹ ಒಂದೊಂದು ವರ್ತಮಾನವನ್ನು ಕೇಳುವಾಗ ಕೂಡ ಕಾಯ ಕಂಪಿಸುತ್ತಾ ಇದೆ. ಆ ಹೊತ್ತಿಗಾಗಲೇ ಬಂದು ನೀನು ಮಣಿದೆಯಲ್ಲ. ಹೌದಮ್ಮ. ಸಂತು ಮಗನೇ, ಏನಪ್ಪ ಇದು? ನೋಡು ಆಯುಧ. ಕರದುಳಗ ಯುದ್ಧವ ಅನಿಸುತ್ತ ಬರದಳು ಮುರುಡಿರುವ ಅನಿಸುತ್ತ ಬರದಳು ಮುರುಡಿರುವ ಬಾಲ
ಅಮ್ಮಗೆ ಅರುವೆ ಹೊರಟಿಗೆ ಮುಗಿಯುವುದ ಕರದುಳ್ಳ ಗಾಯುಧವ ಹರಿದುದ ಬರದುಳ್ಳು ಹೊರಡುವ ಎತ್ತ ಗಮನ ಪಾಲ ಸುಶೀಲ ಎತ್ತ ಗಮನ ಬಾಲಯ ಎತ್ತ ಗಮನವಿದು ನಿಂತರಿಸುವುದು ಚಿತ್ತದೊಳಗೆ ನಿಂತರಿಸುವುದು ಎತ್ತ ಗಮನವಿದು ಚಿತ್ತದೊಳಗೆ ನಿಂತಿರುವುದು ಎತ್ತ ಗಮನ ಬಾಲ ಮಗನೇ ಅಭಿಮನ್ಯು, ನಿನ್ನನ್ನು ಕಂಡಾಗದೆಷ್ಟು ಸಂತೋಷವಾಯಿತು, ಅಷ್ಟೇ ಆಶ್ಚರ್ಯವು ನನಗೆ ಆಗುತ್ತಾ ಇದೆ. ಆಶ್ಚರ್ಯವಾಯ್ತೆ ಕಂದ, ಆಗಲೇಬೇಕಮ್ಮ. ಅಮ್ಮನ ಬಳಿಗೆ ಬಂದವನಲ್ವೇ ನೀನು? ಅನುಮಾನವೇ ಇಲ್ಲ. ಅಮ್ಮನ ಬಳಿಗೆ ಬರುವಾಗ ಇಂತಹ ವೇಷಭೂಷಣದ ಅವಶ್ಯಕತೆ ಇದೆಯೇ ಮಗನೇ? ಇಂದಿನ ದಿವಸ ಅಗತ್ಯವಿತ್ತಮ್ಮ. ವೀರ ಯೋಧನೊಬ್ಬ ಯಾವೆಲ್ಲ ಸಿದ್ಧತೆಗಳನ್ನು ಮಾಡುತ್ತಾನೋ ಹಾ. ಆ ಎಲ್ಲಾ ಸಿದ್ಧತೆಗಳನ್ನು ನಾನು ನಿನ್ನಲ್ಲಿ ಕಾಣುತ್ತಾ ಇದ್ದೇನೆ. ನಿಜ ನಿನ್ನಾಡುವಂತಹ ಮಾತು. ಕೈಯಲ್ಲಿ ಕೈದು, ಹಾ. ಹಿಗ್ಗಟ್ಟಿನಲ್ಲಿ ಕಠಾರಿ, ಹಾ. ಬೆನ್ನಿನಲ್ಲಿ ಬತ್ತಳಿಕೆ, ಹಾ. ಎದೆಯಲ್ಲಿ ಅವಿಚ್ಛಿನ್ನವಾದಂತಹ ಸೀಸದ ಕವಚ, ಹಾ. ಶಿರದಲ್ಲಿ ಶಿರಸ್ತ್ರಾಣ, ಹಾ. ಯುದ್ಧ ಸಂದನ ಸಿದ್ಧವಾಗಿದೆ. ಹಾ. ಹಾಗಾದರೆ ಆ, ನೀನು ಅಮ್ಮನ ಬಳಿಗೆ ಬಂದದ್ದು ಅಲ್ಲ ಎನ್ನುವುದು ನನಗೆ ಈಗ ಸ್ಪಷ್ಟವಾಗಿದೆ. ಅಲ್ಲ. ಯುದ್ಧಕ್ಕೆ ಹೊರಟಿದ್ದಿ ಎನ್ನುವುದು ಸ್ಪಷ್ಟ. ಹಾಗಾಗಿ ನಿನ್ನಲ್ಲಿ ಕುತೂಹಲ ಕೆರಳಿ ಕೇಳುತ್ತಾ ಇದ್ದೇನೆ. ಮಗನೇ, ಅಮ್ಮ, ಎತ್ತ ಗಮನ ಬಾಲ. ಓ ಸುಶೀಲ, ನಿನ್ನ ಅಮ್ಮನಲ್ಲಿ ಹೇಳಬಾರದೆ ಮಗನೇ? ಕೇಳುವಂತಹ ಕುತೂಹಲವಿದೆ ತಾಯಿ. ಹೌದು. ಲಾಲಿಸಿ ಕೇಳಬೇಡಿ ವಿನ್ನಪವನ್ನು ಅಮ್ಮ ಕೇಳು ಅಮ್ಮ ಅಮ್ಮ ಕೇಳು ಕೇಳು ದಯದಿ ಬಿನ್ನಪವನು ಕೇಳು ದಯದಿ ಧ್ಯಾನಪವನು ಕೇಳು ಇಂದು ಕೇಳು ಅಮ್ಮ ದಯದಿ ಬಿರುಡಪವನ್ನು ಅಮ್ಮ ಕೇಳು
ದಯದಿ ವಿರಾಮವನ್ನು ಅಮ್ಮ ಕೇಳು ಹೇಳಮ್ಮ. ಈ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಂಡು ಹೊರಟದ್ದು ಎಲ್ಲಿಗೆ ಎನ್ನುವ ಹಾಗೆ ನನಗೆ ಕುತೂಹಲ ಮಗನೇ. ತಾಯಿ ಮಾತೆ ಕಂದ, ನಿಮ್ಮ ಪವಿತ್ರವಾದಂತಹ ಪಾದಗಳಿಗೆ ಇದು ಸಾವಿರ ಬಾರ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇದ್ದೆ. ಶುಭವಾಗ್ಲಿ ಮಗನೇ. ಮಗನಾದವ ಹೆತ್ತ ತಾಯಿಗೆ ಎಷ್ಟು ಸಲ ಅಡ್ಡ ಬಿದ್ದರೂ ಕೂಡ ಅದು ಕಡಿಮೆ ಅಂತ ಆಗುದಿಲ್ಲ. ಅವನ ಆಯಸ್ಸು ಮತ್ತಷ್ಟು ಹೆಚ್ಚಾಗುತ್ತಾ ಇದೆ. ಹೌದು ಕಂದ. ಅಮ್ಮ ಮಗನೇ, ನನ್ನ ಇವತ್ತು ಕಂಡಂತಹ ನೀನು ಹಲವಾರು ಪ್ರಶ್ನೆ ಕೇಳುವಂತಹ ಕುತೂಹಲ ಆಶ್ಚರ್ಯ ಆಗ್ಲೇಬೇಕಮ್ಮ. ಅಮ್ಮ ಏನು ಮಗನೇ? ನಾನಾಡುವಂತಹ ಮಾತುಗಳನ್ನು ಪ್ರೀತಿಯಿಂದ ಅವತರಿಸಬೇಕಮ್ಮ. ಸರಿ ಮಗನೇ. ಧರೆಗಾಗಿ ಧರ್ಮದ ರಕ್ಷಣೆಗಾಗಿ ಕೌರವರಿಗೂ ಪಾಂಡವರಿಗೂ ಯುದ್ಧ ನಡೆಯುವಂತಹ ವಿಚಾರವನ್ನು ನೀನು ಕೂಡ ತಿಳಿದವಳೇ ಇದ್ದೀಯ. ತಿಳಿದವಳಿದ್ದೇನೆ. 10-12 ದಿನಗಳ ಯುದ್ಧ ಕಳೆದು ಹೋಯಿತು. 10 ದಿನಗಳ ಕಾಲ ಸೇನಾಧಿಪತ್ಯವನ್ನು ವಹಿಸಿಕೊಂಡವರು ಮುತ್ತಜ್ಜನಾದಂತಹ ಭೀಷ್ಮಾಚಾರ್ಯರು. ಹೌದು. ಆದ್ರೆ ಏನು ಮಾಡೋಣ, ಅವರು ಸರಸೆಯಲ್ಲಿ ಮಲಗುವ ಹಾಗಾಯಿತು. ಆಮೇಲೆ ಅಧಿಕಾರವನ್ನು ವಹಿಸಿಕೊಂಡವರು ಉಭಯ ಕುಲ ಬಿಲ್ಲೋಜರನಿಸಿಕೊಂಡಂತಹ ಗುರುಗಳಾದಂತಹ ದ್ರೋಣಾಚಾರ್ಯರು. ಈ ಹೊತ್ತು ಸೇನಾಧಿಪತ್ಯವನ್ನು ವಹಿಸಿದಂತಹ ಅವರು ಏನು ಮಾಡಿದ್ದಾರೆ ಗೊತ್ತೇ? ಏನು ಮಾಡಿದ್ದಾರೆ ಮಗನೇ? ಸುಮ್ಮನಿರ್ಲಿಲ್ಲ ತಾಯೇ. ಅವರು ಕಲಶಜ ಕಲಶಜ ಅಮ್ಮ ಅಮ್ಮ ಕೇಳು ಅಮ್ಮ ಕೇಳು
ಕೇಳು ಎನ್ನ ಅಮ್ಮ ಕೇಳು ಎನ್ನ ಅಮ್ಮ ಕೇಳು ಅಮ್ಮ ಕೇಳು ಎಲ್ಲ ವಿಕ್ರಮವನ್ನು ತೋರಲಿ ನಡವೆ ನಡವೆ ಅಮ್ಮ ಕೇಳು ಕೇಳ ದಯದಿ ವಿನ್ನಪವನ್ನು ಅಮ್ಮ ಕೇಳು ಅಮ್ಮ ತಾಯೇ, ಮಗನೇ 12 ದಿನಗಳು ಕಳೆದು ಹೋಯಿತು. ಇನ್ನು 13ನೆಯ ದಿನ ಸೇನಾಧಿಪತ್ಯವನ್ನು ವಹಿಸಿಕೊಂಡಂತಹ ಆ ಕಲಶದ ವಿರೋಧಿಗಳಾದಂತಹ ಪಾಂಡವರನ್ನು ಹೇಗಾದರೂ ಮಾಡಿ ಯಾವ ರೀತಿ ಕೊಲ್ಲಲೇಬೇಕು ಎನ್ನುವಂತಹ ಕಡು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಓಹೋ, ನಿರ್ಧಾರವನ್ನು ಕೈಗೊಂಡಂತಹ ಅವರು ಸುಮ್ಮನಿರಲಿಲ್ಲ ತಾಯಿ. ಏನು ಮಾಡಿದ್ರು? ದೊಡ್ಡದಾದಂತಹ ಸಾಧನೆಯನ್ನು ಮಾಡುವುದಕ್ಕೆ ಮುಂದುವರಿದಿದ್ದಾರೆ. ಯಾವುದದು? ಬೇರಾವುದಲ್ಲ, ಮತ್ತೆ ಚಕ್ರವ್ಯೂಹ ಎನ್ನುವಂತಹ ಅಭೇದ್ಯವಾದಂತಹ ಕೋಟೆ ಸವ್ಯವಾಗಿ ತಿರುಗುತ್ತಾ ಇರುತ್ತದೆ. ಸಾಮಾನ್ಯರಿಗೆ ಆ ಕೋಟೆಯನ್ನು ಭೇದಿಸುವುದಕ್ಕೆ ಒಳ ಹೋಗುವುದಕ್ಕೆ ಅವರು ಸಾಧ್ಯವಿಲ್ಲ ತಾಯಿ. ಈ ವಿಚಾರವನ್ನು ತಿಳಿದಂತಹ ದೊಡ್ಡ ತಂದೆಯವರು ನೆಲ ನೋಟಕರಾಗಿ ಕಣ್ಣೀರು ಸುರಿಸ್ತಾ ಇದ್ರಮ್ಮ. ಸಿಡಿಲ ಮರಿಯಂತೆ ಪ್ರವೇಶ ಮಾಡಿ ಅಪ್ಪನೆಯನ್ನು ಕಾಡಿ ಬೇಡಿ ನಿನ್ನಲ್ಲಿಗೆ ಬಂದದ್ದು. ಯಾಕೆ ಗೊತ್ತೇ? ಯಾಕೆ ಮಗನೇ? ಆ ವ್ಯೂಹವನ್ನು ಗೆಲ್ಲುವುದಕ್ಕೆ ಜಯಿಸುವುದಕ್ಕೆ ಸಾಧ್ಯವಾಗಬೇಕಾದರೆ ಹೆತ್ತಪ್ಪೆಯ ನಿನ್ನ ಆಶೀರ್ವಾದ ಬೇಕು. ಕಳುಹಿಸು. ಈಗ ನೀನು ಹೊರಟದ್ದು ಆ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಮಗನೇ. ಯಾದಕ್ಕಿಂತ ಬುದ್ಧಿ ಬಂತು ಕಂದ 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 ಯಾದಕ್ಕಿಂತ ಬುದ್ಧಿ ಬಂತು ಕಂದ ಕಂದ ನಿನಗೆ ಪ್ರೀತಿಗೇನೋ ಮರಣ ದೊಸಗಿ ನಿನಗೆ ಪ್ರೀತಿಗೇನೋ ಮರಣ ದೊಸಗಿ ಕಂದ ಕಂದ ಯಾತಕ್ಕಿಂತ ಬುದ್ಧಿ ಬಂತು ಕಂದ 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 ಮಗನೇ ಅಭಿಮನ್ಯು, ಮಾತೆ, ನಾವು ಯಾವುದೇ ವಿಚಾರವಾಗಿ ನಿರ್ಧರಿಸುವುದಕ್ಕಿಂತ ಮುಂಚಿತವಾಗಿ ಕೆಲವೊಂದು ವಿಷಯಗಳನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ಯಾವುದಮ್ಮ? ಒಂದು ಸ್ಮೃತಿ ಮಗನೇ. ಈ ಹಿಂದೆ ನಡೆದಂತಹ ಚರಿತ್ರೆಯ ಪುಟಗಳನ್ನಾದರೂ ಓದಿ ತಿಳಿದಿರಬೇಕಾಗುತ್ತದೆ. ಅದು ಇಲ್ಲವಾದಲ್ಲಿ ಯಾರಾದರೂ ಹೇಳಿದ್ದನ್ನು ಕೇಳಿ ಆದರೂ ತಿಳಿದುಕೊಳ್ಳಬೇಕಾಗುತ್ತದೆ ಮಗನೇ. ಅದಕ್ಕೆ ಶ್ರುತಿ ಎನ್ನುವ ಹಾಗೆ ಹೇಳುತ್ತಾರೆ. ಅದು ಎರಡೂ ಇಲ್ಲವಾದಲ್ಲಿ ಬುದ್ಧಿ ಮಗನೇ. ಮುಂದೆ ಏನಾಗುತ್ತದೆ ಅಂತ ಹೇಳುವುದು ಬುದ್ಧಿ. ಬುದ್ಧಿರ್ ಆಗಾಮಿ ಅಂತ ಹೇಳುತ್ತಾರೆ ಮಗನೇ.
ನನ್ನ ಮಗ ಅಭಿಮನ್ಯು ಯಾವತ್ತಿದ್ದರೂ ಕೂಡ ಬುದ್ಧಿ ಇದ್ದು ವ್ಯವಹರಿಸುವವನು ಎನ್ನುವ ಹಾಗೆ ನಾನು ತಿಳಿದವಳು ಮಗನೇ. ಈಗ ಬುದ್ಧಿ ಇಲ್ಲದ ವ್ಯವಹಾರವಾಯಿತು ನನ್ನಿಂದ. ಯಾತಕ್ಕಿಂತ ಬುದ್ಧಿ ಬಂತು ಮಗನೇ ನಿನಗೆ? ಅರ್ಥವಾಗಲಿಲ್ಲ ಕಂದ. ಓ, ಹಾಸಿಗೆ ಹಿಡಿದಿರುವಂತಹ ಮುದುಕನಾದರೂ ಕೂಡ ನನಗೆ ಸಾವು ಆದಷ್ಟು ಬೇಗನೆ ಬರಲಿ ಎನ್ನುವ ಹಾಗೆ ಬಯಸುವುದಿಲ್ಲ ಮಗನೇ. ನೀರಿನಲ್ಲಿ ಬಿದ್ದಂತಹ ಇರುವೆಯಾದರೂ ಕೂಡ ಈ ದಡವನ್ನು ಸೇರುವುದಕ್ಕೆ ಪ್ರಯತ್ನ ಪಡುತ್ತದೆ. ಯಾಕೆ? ಮತ್ತಷ್ಟು ದಿನ ಬದುಕಬೇಕೆನ್ನುವಂತಹ ಆಸೆಯಿಂದ. ನೀನೀಗ ಹೊರಟಿದ್ದು ಯುದ್ಧಕ್ಕೆ, ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ. ನಿನ್ನ ದೊಡ್ಡ ತಂದೆಯವರು ಆಶೀರ್ವದಿಸಿ ಕಳುಹಿಸಿದರೆ ಮಗನೇ. ಹೌದಮ್ಮ. ಯಾವುದು ಒಳಿತು ಯಾವುದು ಕೆಡುಕು ಎನ್ನುವುದನ್ನು ಪೂರ್ವಾಪರ ಆಲೋಚಿಸದೆ ನಿನ್ನ ದೊಡ್ಡ ತಂದೆ ಆಶೀರ್ವದಿಸಿದರೆ ಮಗನೇ. ಹೌದು. ಚಕ್ರವ್ಯೂಹ ಅಂದ್ರೆ ಹೇಳುವುದಕ್ಕೆ 4 ಅಕ್ಷರವಷ್ಟೇ. ಎಂತೆಂತಹ ಅತಿರಥ ಮಹಾರಥರು ಅಲ್ಲಿದ್ದಾರೆ ಎನ್ನುವ ಹಾಗೆ ನಿನಗೆ ತಿಳಿದಿದೆಯಾ ಮಗ? ಯಾರಿದ್ದಾರೆ? ಈ ಯುದ್ಧಕ್ಕೆ ನಾಂದಿಯನ್ನು ಹಾಡಿದಂತಹ ದುಷ್ಟ ದುರ್ಯೋಧನ, ಲೆಕ್ಕಿಸಲಾರೆ. ಅವನ ತಮ್ಮನಾದಂತಹ ದುಷ್ಟ ದುಶ್ಯಾಸನ, ಸಕನಾದಂತಹ ಕರ್ಣ, ನೀಚನಾದಂತಹ ಶಕುನಿ, ಭಾವನಾದಂತಹ ಪಂಡಿತ ಚಕ್ರವ್ಯೂಹ ಸಾಮಾನ್ಯವಾದುದಲ್ಲ, ಅಸಾಮಾನ್ಯವಾದುದು. ವೀರಾದಿ ಪಟುಭಟರು ಆ ಸೇನೆಯಲ್ಲಿ ಇದ್ದಾರೆ. ಹೌದು ಮಗನೇ. ಯಾರಿದ್ದಾರೆ? ಕರ್ಣಾದಿ ಸುಭಟರ ತಲೆ ಕಡಿಯುವಂತಹ ವಿಕ್ರಮೆಯಲ್ಲವಿದೆ. ಸರಿಯಲ್ಲ ಮಗನೇ, ಸರಿಯಲ್ಲ. ಸರಸವಲ್ಲ ಸಮರದ ಇಂದು ಕಂದ ಮಗನೇ, ಸರಸವಲ್ಲ ಮಗನೇ. ಸರಸವಲ್ಲ ಸಮರ ಕಂದ ಕಂದ ಕಲಶ ತಗನಗೆಲ್ಲಪ್ಪಮಗರಿದು ಕಲಶ ತಗನಗೆಲ್ಲಪ್ಪಮಗರಿದು ಕಂದ 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 ಯಾದಕ್ಕಿಂತ ಬಂತು ಕಂದ 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 ಮಗನೇ ಅಭಿಮನ್ಯು, ನಿನ್ನ ವೀರೋಚಿತವಾದಂತಹ ಮಾತುಗಳು ಈ ನಿನ್ನ ತಾಯಿಗೆ ಮೆಚ್ಚುಗೆಯಾಗುತ್ತದೆ ಎನ್ನುವ ಹಾಗೆ ಭಾವಿಸಿದೆಯಾ ಮಗನೇ? ಹೌದಮ್ಮ. ಖಂಡಿತವಾಗಿಯೂ ಇಲ್ಲ. ಯಾಕೆ? ರಣಕ್ಷೇತ್ರವೆಂದರೆ ಏನು, ಆಟದ ಬಯಲು ಎನ್ನುವ ಹಾಗೆ ಭಾವಿಸಿದೆಯಾ? ನಮ್ಮಂತ ಕ್ಷತ್ರಿಯರಿಗೆ ಆಟದ ಬಯಲದು. ಸರಸವಲ್ಲ ಮಗನೇ, ಸರಸವಲ್ಲ. ನೀನೇ ತಿಳಿದ ಹಾಗೆ ಈ ಚಕ್ರವ್ಯೂಹವನ್ನು ರಚಿಸಿದವರು ಉಭಯ ಕುಲ ಬಿಲ್ಲೋಜರಾದಂತಹ ದ್ರೋಣಾಚಾರ್ಯರು. ಒಂದೊಮ್ಮೆಗೆ ಶಾಪ ಕೊಟ್ಟು ಕೊಲ್ಲುವುದಕ್ಕೆ ಸಮರ್ಥರವರು. ಶರವನ್ನು ಪ್ರಯೋಗಿಸಿ ಆದರೂ ಕೊಂದು ಬಿಟ್ಟಾರು ಶತ್ರುವನ್ನು. ಶಾಪಾದಪಿ ಶರಾದಪಿ ಎನ್ನುವಂತಹ ನೆಗಳತೆಯನ್ನು ಪಡೆದವರವರು. ಅವರೇ ಹೇಳಿದ್ದಾರಂತೆ, ಪಾರ್ಥನೊಬ್ಬನನ್ನು ಬಿಟ್ಟು ಮಿಕ್ಕುಳಿದಂತಹ ದೂರ್ಜಟಿಯರಿದಿರೇನಗೆ ಎನ್ನುವ ಹಾಗೆ. ಕಂದ, ದ್ರೋಣಾಚಾರ್ಯರೇ ಅಂತಹ ಮಾತುಗಳನ್ನೇ ಹೇಳಿದ ಮೇಲೆ ಸಾಕ್ಷಾತ್ ಶಿವನೂ ಕೂಡ ಲೆಕ್ಕಿಸಲಾರರು ಎನ್ನುವಂತಹ ಮಾತುಗಳನ್ನು ಅವರ ಬಾಯಿಂದಲೇ ಆಡಿದಂತಹ ಮಾತುಗಳು ಮಗನೇ. ಹೆಚ್ಚೇಕೆ ನಿನ್ನ ದೊಡ್ಡ ತಂದೆಯವರಾದಂತಹ ಭೀಮಸೇನ ಮಹಾಶಯರು ಶತಗಜ ತ್ರಾಣಿ ಎನ್ನುವಂತಹ ನೆಗಳತೆಯನ್ನು ಪಡೆದವರು. ಅವರೇ ಈ ಚಕ್ರವ್ಯೂಹವನ್ನು ಭೇದಿಸುತ್ತೇನೆ ಎನ್ನುವ ಹಾಗೆ ಮುಂದುವರಿದು ಹೋದಂತಹ ಅವರು ಇಲ್ಲ, ಇದು ನನ್ನಿಂದ ಸಾಧ್ಯವಿಲ್ಲ ಎನ್ನುವ ಹಾಗೆ ಹೇಳಿದವರಂತೆ ಮಗನೇ. ಕಂದ, ಅಂತವರೇ ಹೇಳಿರುವಾಗ ಸಣ್ಣ ಮಗುವಾದಂತಹ ನಿನ್ನಿಂದ ಇದು ಸಾಧ್ಯವೇ ಮಗನೇ? ಸಾಧ್ಯವಿಲ್ಲ ಕಂದ, ಸಾಧ್ಯವಿಲ್ಲ. ಅಮ್ಮ, ನಾವು ಹುಟ್ಟಿದಂತಹ ವಂಶ ಯಾವುದು ತಾಯಿ? ವಂಶದಿ ಜನಿಸಿದ ಮೇಲೆ ಸಮರ್ಥನು ಎನಿಸದಿರೋ
ಇತ್ತನು ಎನ್ನುತ್ತ ಮನೆಯೊಳಗೀರೆ ಇಳೆಯೊಳಗೆ ಲಾಲಿಸಿ ಕೇಳು ತಾಯಿ, ಪ್ರೀತಿಯ ಮಾತುಗಳಿಂದ ನನ್ನನ್ನು ಕಟ್ಟಿ ಹಾಕುವುದಕ್ಕೆ ಯೋಚನೆಯನ್ನು ಮಾಡುತ್ತಾ ಇದ್ದಿ. ಇಲ್ಲ ಮಗನೇ. ಅಮ್ಮ, ಕಂದ, ನಾವು ಹುಟ್ಟಿದಂತಹ ವಂಶ ಯಾವುದೆನ್ನುವುದನ್ನು ಸರಿಯಾಗಿ ಅರ್ಥ ಮಾಡಿಕೊ. ಪವಿತ್ರವಾದಂತಹ ಚಂದ್ರವಂಶದಲ್ಲಿ ಹುಟ್ಟಿಕೊಂಡವರು ನಾವು. ಈ ಚಂದ್ರವಂಶವನ್ನು ಇಷ್ಟರ ತನಕ ಅದೆಷ್ಟೋ ವೀರಾದಿ ವೀರರು ಆಳಿ ಬಾಳಿ ಬೆಳಗಿದವರಿದ್ದಾರೆ. ಕೀರ್ತಿ ಎನ್ನುವಂತಹ ಗೋಪುರವನ್ನು ಕಟ್ಟಿದವರಿದ್ದಾರೆ. ಗೋಪುರ ಬರೇ ಗೋಪುರವಾಗಿದ್ದರೆ ಶೋಭೆಯೇ ಖಂಡಿತವಾಗಿ ಇಲ್ಲ. ಆ ಗೋಪುರಕ್ಕೊಂದು ಶೋಭೆ ಬರಬೇಕಾದರೆ ಕಲಶ ಎಂಬುದು ಮುಖ್ಯವಾಗಿ ಬೇಕು. ಆ ಕಲಶ ಈ ಅಭಿಮನ್ಯು ಆಗಬೇಕೆನ್ನುವಂತಹ ಮಹತ್ತರವಾದಂತಹ ಉದ್ದೇಶವನ್ನು ಇಟ್ಟುಕೊಂಡು ಹೊರಟವ ನಾನಿದ್ದೇನೆ. ಈ ಹೊತ್ತು ನಿನ್ನ ಈ ಸೌಮ್ಯದ ಮಾತುಗಳನ್ನು ನಾಡಿ ಕೇಳಿ ಮನೆಯೊಳಗೆ ಕುಳಿತೆ ಎಂದಾದರೆ ಕೀರ್ತಿ ಬರುವುದಕ್ಕೆ ಸಾಧ್ಯವೇ? ಖಂಡಿತವಾಗಿ ಇಲ್ಲಮ್ಮ. ಅಮ್ಮ, ಆ ಭಗವಂತನ ಅನುಗ್ರಹ ನನ್ನ ಮೇಲಿದೆ, ಕಳುಹಿಸಿಕೊಡು. ನೀತಿಯಲ್ಲ ಮಗನೇ, ಇದು ನೀತಿಯಲ್ಲ. ನೀತಿಯಲ್ಲ ಇಲ್ಲ ಮಗನೇ. ಕಂದ 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 ನೀತಿಯಲ್ಲ ದಿಂದು ಕಂದ 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 ಹೋಗಲೇಬೇಕಮ್ಮ. ಎನ್ನ ಘಾತಿಸಿ ಹೋಗಿಯೇ ರಣಕ್ಕೆ ಅಮ್ಮ, ಕಂದ ಏನಮ್ಮ? ಕಂದ ಎನ್ನ ಘಾತಿಸಿ ನೀತಿಯಲ್ಲ ಪೋಪುದಿಂದು ಕಂದ ಕಂದ ಎಲ್ಲ ರಣಗೆ ಕಂದ ಕಂದ ಬುದ್ಧಿ ಬಂತು ಕಂದ ಕಂದ ಮಗನೇ, ಮುಳ್ಳಿನ ಮೇಲೆ ಬಟ್ಟೆ ಬಿದ್ದರು, ಬಟ್ಟೆಯ ಮೇಲೆ ಮುಳ್ಳು ಬಿದ್ದರು ಹರಿದು ಹೋಗುವುದು ಬಟ್ಟೆಯೇ ತಾನೇ? ಹೌದು. ಮುಳ್ಳಿನೋಪಾದಿಯಲ್ಲಿ ಅವರಿದ್ದಾರೆ, ಬಟ್ಟೆಯೋಪಾದಿಯಲ್ಲಿ ನಾವಿದ್ದೇವೆ ಎನ್ನುವುದನ್ನು ಮರೆಯಬಾರದು ಮಗನೇ. ಈ ನಿನ್ನ ತಾಯಿಯ ನೀತಿಯ ಮಾತು ನಿನಗೆ ಪಥ್ಯವಾಗುವುದಿಲ್ಲವೇ? ಕೇಳುವಂತಹ ಪರಿಸ್ಥಿತಿಯಲ್ಲಿ ನಿನ್ನ ಮಗನಿಲ್ಲಮ್ಮ. ಏನು ನನ್ನ ಕಂದ ಅಭಿಮನ್ಯು ರಣಹೇಡಿ ಎನ್ನುವ ಹಾಗೆ ಭಾವಿಸಿ ಈ ನಿನ್ನ ತಾಯಿ ತಡೆಯುತ್ತಿದ್ದಾಳೆ ಎನ್ನುವ ಹಾಗೆ ತಿಳಿದೆಯಾ ಮಗನೇ? ಗೊತ್ತಿತ್ತು, ಯಾಕಮ್ಮ ತಡೆಯುತ್ತಾ ಇದ್ದೀಯ? ಈ ಹಿಂದೆ ಭೀಷ್ಮಾಚಾರ್ಯರನ್ನು ನೀನು ಹೋರಾಡಿ ಅವರ ಬಾಯಿಯಿಂದಲೇ ಬಳಿರೆ ಬಾಪುರೆ ಭಾರತ ರತ್ನ ಎನ್ನುವಂತಹ ನೆಗಳತೆಯನ್ನು ಪಡೆದವರು. ಇದಮ್ಮ ನಿನ್ನ ಮಗನ ಪರಾಕ್ರಮ. ನನ್ನ ಕಂದ ಯಾವತ್ತಿದ್ದರೂ ಕೂಡ ರಣಹೇಡಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ ಮಗನೇ. ಕಂದ, ಓ, 3 ಲೋಕದ ಗಂಡ ಪಾರ್ಥ ಮಹಾಶಯ ಈ ಹಿಂದೆ ಭೀಷ್ಮಾಚಾರ್ಯರಾದರೂ ಕೂಡ ಸಿಂಜಿನಿಗೆ ಶರಕ್ಕೆ ಶರವನ್ನು ಪ್ರಯೋಗಿಸಿದಂತಹ ಸಂದರ್ಭದಲ್ಲಿ ತನ್ನ ಎಡಗಾಲ ಉಂಗುಷ್ಟವೇ ನಡುಕವಾಗುತ್ತಿದ್ದಂತೆ, ದ್ರೋಣಾಚಾರ್ಯರ ಎದೆಯೇ ತಲ್ಲಣವಾಗುತ್ತಿದ್ದಂತೆ ಕಂದ. ಆದರೆ ಯಾವ ಕಾರಣಕ್ಕೂ ಕೂಡ ಪಾರ್ಥ ಮಹಾಶಯರಿಗೆ ಆ ಯಾವ ದೋಷವೂ ಬರಲಿಲ್ಲವಂತೆ. ಆದ್ದರಿಂದಲೇ ಪಾರ್ಥ 3 ಲೋಕದ ಗಂಡ ಎನ್ನುವಂತಹ ನೆಗಳತೆಯನ್ನು ಪಡೆದವರು. ಅಂತವರಿಗೆ ಮಗನಾಗಿ ಹುಟ್ಟಿ ನೀನು ಯಾವ ಕಾರಣಕ್ಕೂ ಕೂಡ ರಣಹೇಡಿಯಾಗುವುದಕ್ಕೆ ಸಾಧ್ಯವಿಲ್ಲ ಮಗನೇ. ಆದರೆ ಇಂದೀಗ ನನ್ನ ಬಳಿಗೆ ಬಂದು ಸುಭದ್ರಾ ಸುಭದ್ರಾ ನಮ್ಮ ಪ್ರೀತಿಯ ಕುವರ ಅಭಿಮನ್ಯು ಎಲ್ಲಿ ಎನ್ನುವ ಹಾಗೆ ಕೇಳಿದ್ರೆ
ನಾನು ಏನು ಉತ್ತರವನ್ನು ಕೊಡಲಿ ಮಗನೇ, ಏನು ಉತ್ತರವನ್ನು ಕೊಡಲಿ? ತುಂಬಿದಂತಹ ಸಭೆಯಲ್ಲಿ ಅಪಮಾನವನ್ನು ಮಾಡಿದಂತಹ ಆ ದುರುಳ ದುಶ್ವಾಸನಿಗೆ ಸರಿಯಾದ ಶಿಕ್ಷೆಯನ್ನು ಕೊಡುವುದಕ್ಕೆ ನನ್ನ ಮಗ ಅಲ್ಲ ನಮ್ಮ ಮಗ ಹೋಗಿದ್ದಾನೆ ಎನ್ನುವ ಹಾಗೆ ಹೇಳಿ. ಕಂದ, ಅವರಿಗಾದರೂ ಉತ್ತರವನ್ನು ಕೊಟ್ಟೇನು. ಆದರೆ ನನಗಿಂತಲೂ ಪ್ರೀತಿಯಿಂದ ಸಾಕಿದವಳು, ನೋಡಿಕೊಂಡವಳು ನನ್ನ ಅಕ್ಕ ದ್ರೌಪದಿ ದೇವಿ, ನಿನ್ನ ದೊಡ್ಡಮ್ಮ, ಯಾವತ್ತಿದ್ದರೂ ಅಡಿಗಡಿಗೆ ನನ್ನಲ್ಲಿ ಹೇಳುತ್ತಿದ್ದವಳು, ಸುಭದ್ರಾ, ಚಂದ್ರವಂಶದ ಕೂಡಿ ಅಭಿಮನ್ಯು, ಯಾವತ್ತಿದ್ದರೂ ನಾವು ಅವನನ್ನು ಕಳೆದುಕೊಳ್ಳಬಾರದು ಎನ್ನುವ ಹಾಗೆ. ಒಂದು ವೇಳೆ ರಣಕ್ಷೇತ್ರದಲ್ಲಿ ಆಗಬಾರದು ಅನಾಹುತವೇನಾದರೂ ಆಗಿ ನನ್ನ ಬಳಿಯಲ್ಲಿ ಬಂದು ದ್ರೌಪದಿ ಏನಾದರೂ ಕೇಳಿದ್ರೆ ನಾನು ಏನು ಉತ್ತರವನ್ನು ಕೊಡಲಿ ಮಗನೇ, ಏನು ಉತ್ತರವನ್ನು ಕೊಡಲಿ? ಪ್ರಾರಂಭಗೊಂಡಿದ್ದನ್ನು ಪೂರ್ತಿಗೊಳಿಸೋದಕ್ಕೆ ಹೋಗಿದ್ದಾನೆ ಎನ್ನುವ ಹಾಗೆ ಹೇಳಿ. ಮಗನೇ, ನಿನ್ನ ಮಡದಿ ಉತ್ತರೆ ತುಂಬು ಗರ್ಭಿಣಿ ಮಗನೇ. ಅವಳೇನಾದ್ರೂ ಬಂದು ಅತ್ತೆ ಅತ್ತೆ ನನ್ನ ಗಂಡ ಎಲ್ಲಿ ಎನ್ನುವ ಹಾಗೆ ಕೇಳಿದ್ರೆ ನನ್ನಲ್ಲಿ ಉತ್ತರ ಉಂಟೆ ಮಗನೇ, ಉತ್ತರ ಉಂಟೆ. ಒಂದೇ ಒಂದು ಸಣ್ಣ ಉತ್ತರ ನಿನ್ನ ಪ್ರಶ್ನೆಗೆ ಗಂಡ ನಿನ್ನ ಎತ್ತರಕ್ಕೆ ಹೋಗಿದ್ದಾನೆ ಎನ್ನುವ ಹಾಗೆ ಹೇಳಿ. ಮೆಚ್ಚಿದೆ ಮಗನೇ, ಮೆಚ್ಚಿದೆ ನಿನ್ನ ಮಾತಿಗೆ. ಮತ್ತೆ ನಿನ್ನ ಬೆಳೆದು ಬಿಟ್ಟೆ, ನೀನು ಬೆಳೆದು ಬಿಟ್ಟೆ. ಇಲ್ಲಮ್ಮ, ನಿನ್ನ ತಾಯಿಗೆ ಉತ್ತರವನ್ನು ಕೊಡುವಷ್ಟರ ಮಟ್ಟಿಗೆ ಬೆಳೆದು ಬಿಟ್ಟೆ ಮಗನೇ. ಇಲ್ಲಮ್ಮ. ಆದರೆ ರಣಕ್ಷೇತ್ರಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ನನಗೊಂದು ಉಪಕಾರವನ್ನು ಮಾಡುವೆಯ ಮಗನೇ? ಏನಮ್ಮ ನೀನು? ಹೆತ್ತ ತಾಯಿ ನೀನು, ಉಪಕಾರ ಮಾಡುವೆ ಮಗನೇ, ಕೇಳಿಕೊಳ್ಳುವುದೇ? ಬೇಡಮ್ಮ ಬೇಡ, ಕಾಲಲ್ಲಿ ಮೆಟ್ಟಿ ತೋರಿಸು, ಶಿರದಲ್ಲಿ ಹೊತ್ತು, ಅದು ಒಂದಲ್ಲ 10 ಕಾರ್ಯಗಳಿದ್ದರೂ ಕೂಡ ಅದನ್ನು ಪೂರೈಸಿಯೇ ಹೋಗುತ್ತೆ. ರಣಕ್ಷೇತ್ರದಲ್ಲಿ ಸಾವಿರ ಸಾವಿರ ಶತ್ರುಗಳ ಶಿರವನ್ನು ಚೆಂಡಾಡುವಂತಹ ನಿನಗೆ ಒಂದೇ ಒಂದು ಶಿರ ಹೆಚ್ಚಾಗುವುದಿಲ್ಲ ತಾನೇ? ಒಂದೇ ಒಂದು ಶಿರ ಹೆಚ್ಚಾಗುವುದಿಲ್ಲ ತಾನೇ? ಇಲ್ಲಮ್ಮ. ಹಾಗಾದರೆ ನಿನ್ನ ಉತ್ಸಾಹಕ್ಕೆ ಭಂಗವನ್ನು ಮಾಡಿದಂತಹ ಮೊದಲ ಶತ್ರು ಈ ನಿನ್ನ ತಾಯಿ ಮಗನೇ. ಈ ತಾಯಿಯ ಶಿರವನ್ನೇ ನುಡಿವರೇ ಏನಮ್ಮ ನೀನಾಡುವಂತಹ ಮಾತು? ಈ ಪರಿ ನುಡಿವರೇ ತಡಿವರೇ ಈ ಪರಿ ನುಡಿವರೇ ನುಡಿವರೇ ಎಲೆದ ರಣವ ಜೈದು ಯಾದುಡರಿ ಕಳುಗದಿ ಮರುಗುವರೇ ರಣವ ಜೈದು ಯಾದುಡರಿ ಕಳುಗದಿಯೇ ಮರುಗುವರೇ ತಡೆವರೇ ಈ ಪರಿ ನುಡಿವರೇ ಮರುಗುವರೇ ಅಮ್ಮ ಅಮ್ಮ
ಎಂತಹ ಕರ್ಣ ಕಠೋರವಾದಂತಹ ಮಾತುಗಳನ್ನಾಡಿಬಿಟ್ಟೆ ತಾಯಿನಿ. ಹೀಗಾಡುವುದರ ಬದಲಾಗಿ ಮಗನೇ ಅಭಿಮನ್ಯು ನಿನ್ನ ಪ್ರಾಣ ಕೊಡು ಎನ್ನುವ ಹಾಗೆ ಕೇಳುತ್ತಿದ್ರೆ ಸಂತೋಷವಾಗಿ ನಾನು ನನ್ನ ಪ್ರಾಣವನ್ನು ಅರ್ಪಿಸ್ತಾ ಇದ್ದೆ. ಹಾಗೆ ಕೇಳಲಿಲ್ಲ, ಬದಲಾಗಿ ಮಾತೆಂಬ ಈಟಿಂದ ನನ್ನ ಈ ಕೋಮಲವಾದ ಹೃದಯವನ್ನೇ ಚುಚ್ಚಿಬಿಟ್ಟಿಯಪ್ಪ. ಈ ಪ್ರಪಂಚದಲ್ಲಿ ಕಟುಕರ ಕಂಠವನ್ನು ಕತ್ತರಿಸಿ ಕೈ ತೊಳೆಯುವ ಕಟುಕನಾದರೂ ಕೂಡ ಹೆತ್ತಪ್ಪೆಯ ತಲೆಯನ್ನು ಕಡಿಯುವುದಿಲ್ಲಪ್ಪ. ಏನಪ್ಪ, ನಿನ್ನ ಮಗ ಒಬ್ಬ ಕಟುಕ ಕಿರಾತಕ ಎನ್ನುವ ಹಾಗೆ ಭಾವಿಸಿದೆಯಾ? ಒಂದು ವೇಳೆ ಅಂತಹ ಪರಿಸ್ಥಿತಿ ಬಂದ್ರೆ ನಿನಗಿಂತ ಮೊದಲೇ ನಾನು ನನ್ನ ಪ್ರಾಣವನ್ನು ಅರ್ಪಿಸ್ತಾ ಇದ್ದೆ. ಯಾಕಮ್ಮ, ಯಾಕೆ ತಾಯೇ ನನ್ನ ಮಾತುಗಳು ನಿನಗೆ ಅರ್ಥವಾಗುವುದಿಲ್ಲ ಹೇಳು? ನಿನ್ನ ಯೋಗ್ಯತೆ ಎಷ್ಟು ದೊಡ್ಡದಮ್ಮ. ಸ್ವೇಚ್ಛನ ಮಾತ್ರದಿಂದಲೇ ಪಾಪಿಗಳ ಪಾಪವನ್ನು ಪರಿಹರಿಸಿ ಪರಿಶುದ್ಧಗೊಳಿಸುವ ಪರಮ ಪಾವನಳಾದಂತಹ ಗಂಗಾಭವಾನಿ ಋಷಿಕೇಶ ಶ್ರೀಕೃಷ್ಣ ಪರಮಾತ್ಮನ ತಂಗಿ ನೀನು. ಪರರ ಪರಮಾಣು ಗುಣವನ್ನು ಪರ್ವತವೆಂದು ಪರಿಗ್ರಹಿಸಿ ಪರಿಹರಿಸುವ ಪರಿಜ್ಞಾನದ ಪರಿಪಾಠವುಳ್ಳ ಪಾರ್ಥ ಮಹಾಶಯ, ಮೂರು ಲೋಕದ ದಂಡ ಧನುರ್ಧರ ಧನಂಜಯ ವೀರ ಪಾರ್ಥನ ಮಾಡದಿ ನೀನು. ಆಗಲೇ ನೀನು ಹೇಳಿದ ಹಾಗೆ ಪ್ರಖರವಾದ ಪ್ರಭೆಯಿಂದ ಪ್ರಜ್ವಲಿಸುವ ಹೋಮಾಗ್ನಿಗೆ ಅಭಿಮನ್ಯು ಎನ್ನುವಂತಹ ಹೆಸರಿದೆಯಂತೆ. ಅಂತಹ ಭಾರತ ರತ್ನ ವೀರಾಭಿಮನ್ಯುವಿನ ತಾಯಿನಿ. ಆದ್ರೆ ಈ ಹೊತ್ತು ಸಾಮಾನ್ಯಗಳಂತೆ ಮಾತುಗಳನ್ನು ಆಡುತ್ತಾ ಇದ್ದೀಯಲ್ಲ. ನೋಡು ತಾಯೇ, ಒಮ್ಮೆ ಸರಿಯಾಗಿ ಕುರುಕ್ಷೇತ್ರದ ಕಡೆಗೆ ದೃಷ್ಟಿಯನ್ನು ಹಾಯಿಸು. ಎಷ್ಟೋ ಮಂದಿ ಅನ್ಯರ ಸಂಬಂಧವಿಲ್ಲದವರು ಹೋರಾಟವನ್ನು ಮಾಡಿ ಪ್ರಾಣವನ್ನು ಅರ್ಪಿಸಿದ್ದಾರೆ. ಯಾಕೆ? ಅವರಿಗಾಗಿಯೇ ಅಲ್ಲ, ಅವರ ಸ್ವಾರ್ಥಕ್ಕಾಗಿಯೇ. ಇಲ್ಲಮ್ಮ, ನಮಗಾಗಿ, ನಮ್ಮ ಪಾಂಡವ ಮನೆತನದ ಮರ್ಯಾದೆಯನ್ನು ಉಳಿಸುವುದಕ್ಕೆ ಬೇಕಾಗಿ ಪ್ರಾಣವನ್ನು ಅರ್ಪಿಸಿದವರಿದ್ದಾರೆ. ಮನೆಯ ಒಳಗಿರುವ ದೇವರನ್ನು ಪೂಜಿಸುವ ಬದಲಾಗಿ ದೇಶಕ್ಕಾಗಿ ಹೋರಾಟವನ್ನು ಮಾಡಿ ಪ್ರಾಣವನ್ನು ಅರ್ಪಿಸಿದ ವೀರ ಯೋಧರನ್ನು ಪೂಜಿಸಬೇಕಮ್ಮ. ಇವರಮ್ಮ ನಿಜವಾದ ಯೋಧರು, ಇವರಮ್ಮ ನಿಜವಾದ ದೇವರು. ಆದ್ರೆ ನೋಡಮ್ಮ, ಅವರ ಅಳಿವಿನಿಂದಾಗಿ ಎಷ್ಟೋ ಮಂದಿ ಅಕ್ಕ ತಂಗಿಯರು ತಮ್ಮ ಅಣ್ಣ ತಮ್ಮಂದಿರನ್ನು ಕಳ್ಕೊಂಡಿದ್ದಾರೆ. ಎಷ್ಟೋ ಮಂದಿ ಮಕ್ಕಳು ತಮ್ಮ ತಂದೆಯರನ್ನು ಕಳ್ಕೊಂಡಿದ್ದಾರೆ. ಎಷ್ಟೋ ಮಂದಿ ತಂದೆ ತಾಯಿಗಳು ಕೊನೆಯ ಕಾಲಕ್ಕೆ ಒಂದು ಬಿಂದು ಗಂಗಾಜಲವನ್ನು ಪಡೆಯುವ ಭಾಗ್ಯದಿಂದ ವಿಮುಖರಾಗಿದ್ದಾರೆ. ಆದರೂ ಸಂತೋಷ ಯಾಕೆ? ಧರ್ಮ ಉಳಿಯಬೇಕು, ಸತ್ಯ ಉಳಿಯಬೇಕು. ಧರ್ಮಾತ್ಮರಾದಂತಹ ಧರ್ಮರಾಯ ಧರ್ಮ ಸಿಂಹಾಸನವನ್ನೇ ಇರಬೇಕೆನ್ನುವಂತಹ ಒಂದೇ ಒಂದು ಉದ್ದೇಶದಿಂದ ಅವರಲ್ಲಿ ಇಂತಹ ಕೆಲಸವನ್ನು ಮಾಡುವುದಕ್ಕೆ ಮುಂದಾಗಿದ್ದಾರೆ. ಇದನ್ನೆಲ್ಲ ನೋಡಿ ನಿನ್ನ ಮಗ ಯುದ್ಧಕ್ಕೆ ಹೋಗಬಾರ್ದಲ್ವೇ? ನಿನ್ನ ಮಗ ಮನೆಯ ಒಳಗೆ ಕುಳಿತುಕೊಳ್ಬೇಕೆ? ಯಾಕಮ್ಮ ಇಷ್ಟೊಂದು ಸ್ವಾರ್ಥಿಯಾಗಿ ಹೋದೇನು? ಈ ಹೊತ್ತು ತಂದೆ ತಾಯಂದಿರು, ತಮ್ಮ ಮಕ್ಕಳನ್ನು ಕಳೆದುಕೊಂಡಂತಹ ತಂದೆ ತಾಯಂದಿರು ಸಂತೋಷ ಪಡ್ತಾ ಇದ್ದಾರೆ. ಯಾಕೆ? ಇಲ್ಲ, ನಮ್ಮ ಮಗ ಸಾಯಲಿಲ್ಲ, ನಮ್ಮ ಮಗ ಅಭಿಮನ್ಯು ಇದ್ದಾರೆ ಎನ್ನುವ ಹಾಗೆ ಹೆಮ್ಮೆಯಿಂದ ಹೇಳುತ್ತಾರೆ. ಅದಮ್ಮ ಬೇಕಾದ್ದು. ವ್ಯಷ್ಟಿಯಾಗಿ ಆಲೋಚಿಸಬೇಡ ತಾಯಿ, ಸಮಷ್ಟಿಯಾಗಿ ಆಲೋಚಿಸು. ಸಂಸಾರ ಎನ್ನುವಂತಹ ಬಂಧನದಿಂದ ಹೊರಗೆ ಬಾ. ವೀರರಾಣಿಯಾಗಿ, ವೀರಮಾತೆಯಾಗಿ ಕಳುಹಿಸು. ಸುರಿವಳ ಕಲ್ಬನಿಯನು ಸೆರಗಿನಾಟ ಒರಸಿ ಸುರಿವಳ ಕಂಬನಿ ಸೆರಗಿನ ಜನನಿಯ ಪಾದಯಾರ ಜವನ ಶಿರದೊಳ
ಜನನಿಯ ಪದ ರಾಜೀವನು ಶಿರದುಳಾದ ಪಾದ ನರ್ದನ ಪರಕನಾದ. ನಾನೆಷ್ಟು ಕಾಡಿ ಬೇಡಿದರೂ ಕೂಡ ರಣಕ್ಷೇತ್ರವನ್ನು ಪ್ರವೇಶ ಮಾಡುವುದಕ್ಕೆ ಅಪ್ಪಣೆ ಕೊಡುವುದಿಲ್ಲ. ಬದಲಾಗಿ ಕೆನ್ನೆಯ ಮೇಲೆ ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸ್ತಾ ಇದ್ದೀಯ. ಯಾಕಮ್ಮ ಯಾಕಮ್ಮ ಕಣ್ಣೀರು? ಏನು ನಿನ್ನ ಮಗ ಅಭಿಮನ್ಯು ಸತ್ತು ಹೋದಂತ ಭಾವಿಸಿದೀಯಾ? ಒಂದು ವೇಳೆ ನಾನು ಸತ್ರೆ ನನ್ನ ಹೆಣದ ಮೇಲೆ ಬಿದ್ದು ರೋಧಿಸು. ಆವಾಗ ನಿನ್ನ ಈ ಕಣ್ಣೀರನ್ನು ಕಾಣುವುದಕ್ಕೆ ಈ ಅಭಿಮನ್ಯು ಇರುವುದಿಲ್ಲ. ಅಭಿಮನ್ಯು ಜೀವಂತೆ ಇರುವಾಗ ಸುಭದ್ರೆಯ ಕಣ್ಣಲ್ಲಿ ನೀರು ಬರಬಾರದು. ನಿನ್ನ ಹೆಸರೇ ಸುಭದ್ರ. ಯಾವಕ್ಕಮ್ಮ ಯಾಕಮ್ಮ ಇವತ್ತು ಈ ರೀತಿ ಅಭದ್ರತೆ ನಿನ್ನ ಬಾಲಿಗೆ ಬಂತು? ಹೋಗುತ್ತೇನೆ ಎನ್ನುವ ಹಾಗೆ ಒಂದು ಹೆಜ್ಜೆ ಮುಂದೆ ಇಟ್ಟಾಗಿದೆ. ಇಟ್ಟಂತಹ ಹೆಜ್ಜೆಯನ್ನು ಯಾವ ಕಾಲಕ್ಕೂ ಹಿಂದೆ ತೆಗೆಯುವ ಈ ನಿನ್ನ ಮಗ ಅಲ್ಲ. ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ, ಅಡಿಗಳಿಗೆ ಅಶ್ವಮೇಧ ಫಲ. ನನಗೆ ಬೇಕಾದ್ದು ಅದೇ ತಾಯಿ. ಕರ್ಕಶ ಧ್ವನಿಯ ಕಾಗೆಯಾಗಿ 100 ದಿನ ಬಾಳುವುದಕ್ಕಿಂತ ಕಂಠಮಾಧುರ್ಯದ ಕೋಗಿಲೆಯಾಗಿ 3 ದಿನ ಬದುಕುವುದು ಲೇಸು ತಾಯಿ. ಇದಮ್ಮ ಜೀವನ. ಒಂದು ದಿನ ಸಾಯುವುದಕ್ಕೆ, ಒಂದು ದಿನ ಹುಟ್ಟುವುದಕ್ಕೆ, ಮತ್ತೆ ಒಂದು ದಿನ ಬದುಕುವುದಕ್ಕೆ. ಒಬ್ಬ ವ್ಯಕ್ತಿ ಎಷ್ಟು ವರ್ಷ ಬದುಕಿದ್ದಾನೆ ಎನ್ನುವುದು ಮುಖ್ಯವಲ್ಲ ತಾಯಿ. ಬದುಕಿನಲ್ಲಿ ಅವ ಏನನ್ನು ಸಾಧಿಸಿದ್ದಾನೆ ಎನ್ನುವುದು ಮುಖ್ಯ. ಇದ್ದು ಸತ್ತಂತಿರಬಾರದು, ಸತ್ತರೂ ಬದುಕಿದಂತಿರಬೇಕು ತಾಯಿ. ನಿನ್ನ ಮಗ ಬಯಸಿದ್ದು ಅದೇ ತಾಯಿ. ಅಮ್ಮ ಬೇಡ ತಾಯಿ, ಕಣ್ಣೀರು ಸುರಿಸಬೇಡ. ಆಯ್ತು, ಇಷ್ಟು ಹೇಳಿದ್ರೂ ಕೂಡ ನೀನು ಆಶೀರ್ವಾದ ಮಾಡುವುದಿಲ್ಲ. ನಿನ್ನಿಂದ ಯಾವ ರೀತಿ ಆಶೀರ್ವಾದವನ್ನು ಪಡೆಯಬೇಕೆನ್ನುವ ಹಾಗೆ ಚೆನ್ನಾಗಿ ಅರ್ಥ ಮಾಡಿಕೊಂಡವಲ್ಲ. ಇದು ನಿನ್ನ ಪಾದದಡಿಯ ಧೂಳನ್ನೇ ಶಿರಸಿನಲ್ಲಿ ಧರಿಸಿದ್ದೇನೆ ತಾಯಿ. ಇದೇ ನಿನ್ನ ಮಗನಾದಂತಹ ಅಭಿಮನ್ಯುವಿಗೆ ಶ್ರೀರಕ್ಷೆ ತಾಯಿ. ಹೋಗಿ ಬರ್ತೇನೆ, ಹೋಗಿ ಬರ್ತೇನೆ. ಅಳಬೇಡ ತಾಯಿ, ಕಣ್ಣೀರನ್ನು ಯಾವತ್ತೂ ಸುರಿಸಬೇಡ. ಇದು ಸುರಿಯುವಂತಹ ಕಂಬನಿಯನ್ನು ಸೆರಗಿಂದ ಬರೆಸಿದ್ದೇನೆ. ಅಮ್ಮ, ಮತ್ತೊಮ್ಮೆ ಸರಿಯಾಗಿ ಆಲೋಚಿಸಮ್ಮ. ತಂದೆ ತಾಯಿಗಳಿಗೆ ಪ್ರೀತಿಯ ಮಗನಾಗಿ, ಹೆಂಡತಿಗೆ ಪ್ರೀತಿಯ ಗಂಡನಾಗಿ, ಇನ್ನೂ ಪಿಂಡ ರೂಪದಲ್ಲಿ ಬೆಳೆಯುವಂತಹ ಮಗುವಿನ ತಂದೆಯಾಗಿ ಈ ಅಭಿಮನ್ಯು ರಣಕ್ಷೇತ್ರಕ್ಕೆ ಹೋಗುತ್ತಾ ಇದ್ದಾನೆ, ಹೊರಟು ನಿಂತಿದ್ದಾನೆ ಎಂದಾದರೆ ಪರಿಸ್ಥಿತಿ ಎಲ್ಲಿಯವರೆಗೆ ತಲುಪಿದೆ ಎನ್ನುವುದನ್ನು ಅರ್ಥ ಮಾಡಿಕೋ ತಾಯಿ, ಅರ್ಥ ಮಾಡಿಕೋ. ಅಮ್ಮ, ಅಭಿಮನ್ಯುವಿನ ಜೀವನದ ಸಂಧಿ ಕಾಲವಿದು ತಾಯೇ. ಒಂದು ವೇಳೆ ಇಂದಿರಣ ಕ್ಷೇತ್ರದಲ್ಲಿ ಆ ಕೌರವಾದಿಗಳನ್ನು ಕೊಂದು ಜಯ ನನ್ನ ಪಾಲಿಗೆ ಆಯ್ತು ಅಂತಾದ್ರೆ ಮೊತ್ತ ಮೊದಲಿಗೆ ಬಂದು ನೋಡುದು ಈ ನಿನ್ನ ಮುಖ ತಾಯೇ. ಇಲ್ಲ, ನಿನ್ನ ಎಣಿಕೆಯಂತೆ ಆಯಿತು ಎಂದಾದರೆ ಅಮ್ಮ, ಮತ್ತೊಮ್ಮೆ ನಿಮ್ಮ ಈ ಮುಖವನ್ನು ನೋಡುವಂತಹ ಸೌಭಾಗ್ಯ ನನಗಿಲ್ಲ ತಾಯೇ. ಹಾಗಾಗಿ ಕೊನೆಯ ಬಾರಿಗೆ 2 ಕರಗಳನ್ನು ಮುಗಿಯುವುದು, ಆ ದೇವರಲ್ಲಿ ಪ್ರಾರ್ಥಿಸುವುದು ಒಂದೇ. ಮತ್ತೊಂದು ಜನ್ಮಾಂತವೊಂದು ಈ ಅಭಿಮನ್ಯುವಿಗಿದ್ರೆ ಪಾರ್ಥ ಮಹಾಶಯರೇ ನನ್ನ ತಂದೆಯಾಗಿ ಬರಬೇಕು, ಸುಭದ್ರಾದೇವಿಯೇ ನನ್ನ ತಾಯಿಯಾಗಿ ಬರಬೇಕು,
ದೇವನಾದಂತಹ ಭಗವಂತ ಶ್ರೀಕೃಷ್ಣ ಪರಮಾತ್ಮನೇ ಮಾವನಾಗಿ ದೇವನಾಗಿ ಬರಬೇಕು ತಾಯಿ. ಇದು ಇಷ್ಟೆಲ್ಲವನ್ನು ಕೊನೆಯ ಬಾರಿಗೆ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ನಿನ್ನ ಮಗ ಅಭಿಮನ್ಯು ರಣಕ್ಷೇತ್ರವನ್ನು ಪ್ರವೇಶಿಸ್ತಾ ಇದ್ದಾನೆ. ರಣಕ್ಷೇತ್ರವನ್ನು ಸೇರ್ತಾ ಇದ್ದಾನೆ. ದೊಡ್ಡಪ್ಪನಿಂದ ಅಮ್ಮನಿಂದ ಆಶೀರ್ವಾದವನ್ನು ಪಡೆದಿದ್ದೇನೆ. ರಣಕ್ಷೇತ್ರವನ್ನು ಸೇರಬೇಕಾಗಿದೆ. ಸಾವಿತ್ರಿ ಬಂದಿದ್ದೇನೆ. ಏನಾಗಬೇಕು? ಕುರುಕ್ಷೇತ್ರವನ್ನು ಸೇರಬೇಕಾಗಿದೆ. ಯೋಗ್ಯವಾದಂತಹ ರಥವೇ ಸಿದ್ಧವಾಗಿದೆ. ರಥ ಸಿದ್ಧವಾಗಿದೆ. ಆದ್ರೆ ಇಷ್ಟು ಅವಸರವಾಗಿ ಹೋಗುವುದಲ್ಲ. ಅದಕ್ಕಿಂತ ಮೊದಲಾಗಿ ಮಾಡಬೇಕಾದಂತಹ ಕೆಲವು ಕಾರ್ಯಗಳಿವೆ. ಸ್ವಲ್ಪ ಅರಸನಿಗೆ ಮಣಿದು ನಕುಲೋತ್ತರಿಗೆ ಬಾಡಿಸಿ ಕೇಳಿದೆ. ಭೂಮಿ ವಿಜಯ ಹೊರಗೆ ಗೋಡೆ ಎರಿದನು ಮಣಿರಥ ವಿರದಿ ಪಡಿಸ ಪಾಠಿಗೆ ಚಕ್ರವ್ಯೂಹವನ್ನು ಭೇದಿಸಕ್ಕೆ ಹೊರಡುವಂತಹ ಶುಭ ಸಮಯವಿದು. ಇಂತಹ ಸಮಯದಲ್ಲಿ ಹಿರಿಯರ ಆಶೀರ್ವಾದ ಎನ್ನುವುದು ನಮಗೆ ಮುಖ್ಯವಾಗಿ ಬೇಕೇ ಬೇಕು. ಖಂಡಿತ. ಅದಕ್ಕೆ ಬೇಕಾಗಿ ಅರಸರಾದಂತಹ ಯುಧಿಷ್ಠಿರನ ಪಾದಗಳಿಗೆ ಇಲ್ಲಿಂದಲೇ ವಂದಿಸಿಕೊಂಡೆ. ಆಮೇಲೆ ದೊಡ್ಡಪ್ಪ ಭೀಮಸೇನ ಅವರ ಪಾದಗಳಿಗೂ ಕೂಡ ಇಲ್ಲಿಂದಲೇ ಶಿರಬಾಗಿದ್ದೇನೆ. ಸರಿ. ಆಮೇಲೆ ನನ್ನ ಅಪ್ಪ ಪಾರ್ಥ ಮಹಾಶಯ ಈ ಹೊತ್ತು ಅವರು ಇರ್ಬೇಕಿತ್ತು, ಪ್ರಸಂಗವೇ ಬದಲಾಗ್ತಿತ್ತು. ಮತ್ತೆ ಏನು ಮಾಡೋಣ? ಅವರ ಪಾದಗಳಿಗೆ ಕೂಡ ಇಲ್ಲಿಂದಲೇ ನಮಸ್ಕರಿಸಿದ್ದೇನೆ. ಆಮೇಲೆ ನನ್ನ ಚಿಕ್ಕಪ್ಪಂದಿರು ನಕುಲ ಸಹದೇವರು ಒಂದೇ ಕಾಲದಲ್ಲಿ ಜೊತೆಯಾಗಿ ನಿಂತು ಯುದ್ಧ ಮಾಡಿದ್ರೆ ಅವರನ್ನು ಗೆಲ್ಲುವವರು ಈ ಪ್ರಪಂಚದಲ್ಲಿ ಇಲ್ಲ. ಅವರ ಒಲುಮೆಯು ಕೂಡ ನನಗೆ ಬಲುಮೆಯಾಗಿ ದೊರಕಲಿ ಎನ್ನುವ ಹಾಗೆ ಅವರಿಗೆ ಕೂಡ ಅಡ್ಡ ಬಿದ್ದಿದ್ದೇನೆ. ಆಮೇಲೆ ಸಾರಥಿಯಾದಂತಹ ನಿನಗೆ ಪ್ರಾಯದಲ್ಲಿ ಸಣ್ಣವನು ದೊಡ್ಡವನು ಎನ್ನುವಂತಹ ಪ್ರಶ್ನೆ ಅಲ್ಲ, ಆ ಸ್ಥಾನಕ್ಕೆ ಕೊಡುವಂತಹ ಮರ್ಯಾದೆಯನ್ನು ಕೊಡಬೇಕಾದ್ದು ಕರ್ತವ್ಯ. ನಿನಗೂ ನಮಸ್ಕಾರ. ನಮಸ್ಕಾರ. ಇಷ್ಟೇ ಸಾಕಾಗುವುದಿಲ್ಲ. ಈ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣುವ ದೇವರು ಎನ್ನುವ ಹಾಗೆ ಹೇಳಿಕೊಳ್ಳುವುದು ಕೊಂಡಾಡುವುದು ಯಾರನ್ನು? ಬ್ರಾಹ್ಮಣರನ್ನು. ಅಂತಹ ಬ್ರಾಹ್ಮಣರಿಗೆ ಒಂದು ಹರಕೆ. ಇವತ್ತಿನ ಯುದ್ಧದ ರಂಗದಲ್ಲಿ ಗೆದ್ರೆ ಹೊಟ್ಟೆ ತುಂಬಾ ಊಟ ಇಲ್ಲ, ದಕ್ಷಿಣೆ ಕೂಡ ಬೇಕು. ಹಾಗಾಗಿ ಅಂತಹ ಭೂಮಿ ದಿವಿಜರ ಹರಕೆಗೊಂಡಾಗಿದೆ. ಇದು ಅಶ್ವವಂದನೆ, ರಥವಂದನೆ ಮಾಡುತ್ತಾ ರಥವನ್ನೇ ಹೇಳ್ತೇನೆ.
ಅಭಿಮನ್ಯು ಕುಮಾರ ವೇಗವಾಗಿ ಓಡುತ್ತಿರುವಂತಹ ರಥದ ವಾಜಿಯನ್ನು ಹಿಡಿದೆ. ಯಾಕೆ? ಕಾರಣ ಗೊತ್ತೇ? ಏನು? ಮುಂದೆ ನೋಡಿದೀಯಾ? ಏನು? ಕೌರವರ ಸೇನೆ ಹಾ. ಸಮುದ್ರದ ಅಲೆಗಳು ಹಾ. ಯಾವ ರೀತಿ ಅಪ್ಪಳಿಸುತ್ತಾ ಮುಂದೆ ಮುಂದೆ ಬರುತ್ತಾ ಇದೆಯೋ ಹಾ. ಅದೇ ರೀತಿಯಲ್ಲಿ ಗೋಚರಿಸುತ್ತಾ ಉಂಟು. ಇದರಲ್ಲಿ ಇರುವವರು ಹಾ. ಸಾಮಾನ್ಯರೇ ಯಾರು? ಖಂಡಿತವಾಗಿಯೂ ಅಲ್ಲ. ಗುರು ದ್ರೋಣಾಚಾರ್ಯ, ಹಾ. ಅಶ್ವತ್ಥಾಮಾಚಾರ್ಯ, ಗುರುಕೃಪಾಚಾರ್ಯ, ಹಾ. ಕರ್ಣಾದಿ ಸುಭಟರು ಹಾ. ಸುರರನ್ನು ಲೆಕ್ಕಿಸದ ತೆರದಿ ಹಾ. ಯುದ್ಧವನ್ನು ಮಾಡುವುದಕ್ಕೆ ಮುಂದಾಗಿದ್ದಾರೆ. ನೀನು ಬಂದದ್ದು ಹೇಗಾಯ್ತು ಬಲ್ಲೆಯಾ? ಹೇಗೆ? ಅಭಿಮನ್ಯು ಕುಮಾರ, ಹಾ. ನೀನು ಬಂದದ್ದು ಹೇಗಾಯ್ತು ಬಲ್ಲೆಯ? ಹೇಗೆ? ಹಿಂದೊಬ್ಬ ತನ್ನ ಕೊರಬಲ ತಿಳಿಯದೆ ಹಾ. ದೊಡ್ಡದಾದ ಬಂಡೆಯನ್ನು ಎತ್ತುವುದಕ್ಕೆ ಹೋದಂತೆ ಹಾ. ಪರಿಣಾಮ ಹಾ. ಕೊರಳೆ ತುಂಡಾಗಿ ಹೋಯಿತಂತೆ. ಹಾಗಾಯಿತು. ಹಾ. ನೀನು ಬಿಡು. ಹಾ. ಶಿವಕುಮಾರ ಷಡಾನನು ಬಂದರೂ ಕೂಡ ಹಾ. ಇವರನ್ನು ಗೆಲ್ಲುವುದಕ್ಕೆ ಅಸಾಧ್ಯ. ರಥವನ್ನು ಕರುಣ ಸಾರಥಿಯೇ ಕೇಳು. ನಮ್ಮನ್ನೇ ನಾವೇ ಹೊಗಳಬಾರದು. ಸುಪ್ರಸಿದ್ಧ ಕೌರವ ಸೇನಾ ವಾಹಿನಿಯನ್ನು ಕಂಡು ಬೆಚ್ಚಿದೆಯ ಬೆದರಿದೆಯ? ಬೆದರದಿರು. ಇದು ಧೈರ್ಯದ ಮಾತುಗಳನ್ನು ಸರಿಯಾಗಿ ಕಿವಿ ಕೊಟ್ಟು ಕೇಳು. ಬವರವಾದರೆ ಹರನ ವದನದಿ ಬೆವರದ ಹೆನು ವಾಸವನ ಸದೆ ಬಡಿವೆನು, ಹೊಕ್ಕಡ ಹೂದೆನಿಸುವೆನು, ಭಾರ್ಗವನ ಜವನ ಜವ ಕೆಡಿಸುವೆನು. ಸಾಕಿನ್ನೇನು? ಕೃಷ್ಣಾರ್ಜುನನ ಎದುರಾಗಿ ಬಂದರೂ ಕೂಡ ಲೆಕ್ಕಿಸಲಾರೆ. ಹೋಗುವ.
ಯಾಕೋ? ಹಲವರೇಕೆ ಒಬ್ಬ ಸಾಕು. ಹಾ. ಕುಲಕ್ಕೆ ರತ್ನನು. ಅರ್ಜುನನ ಜೀವನ ಸಾರ್ಥಕವಾಯಿತು. ಹಾ. ಸುಭದ್ರಾದೇವಿಯ ಗರ್ಭಾಂಬುದಿ ಹಾ. ಪಾವನವಾಯಿತು. ನಿನ್ನ ಪರಾಕ್ರಮಕ್ಕೆ ಮೆಚ್ಚಿದ್ದೇನೆ. ಆದರೆ ಮಗನೇ, ನಮ್ಮಂತಹ ಪ್ರೌಢರೊಂದಿಗೆ ಯುದ್ಧ ಮಾಡುವುದಕ್ಕೆ ನಿನ್ನಿಂದ ಸಾಧ್ಯವಿಲ್ಲ. ಜಾಗ್ರತೆ. ನಾನು ಅನುದಿನವರೆಗೂ ಸಂಬಂಧದಲ್ಲಿ ದೊಡ್ಡಪ್ಪ. ಥು, ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ್ಲಿಕ್ಕೆ. ನಿನ್ನನ್ನು ದೊಡ್ಡಪ್ಪ ಅಂತ ಹೇಳಿದ್ರೆ ನನಗೆ ಹೇಸಿಗೆ ಆಗ್ತದೆ. ಪಾಂಡವರಾದಂತಹ ನಮ್ಮನ್ನು ಕೊಲ್ಲಬೇಕೆಂಬ ಉದ್ದೇಶವನ್ನಿರಿಸಿ ಅದೆಷ್ಟೋ ಉಪಾಯಗಳನ್ನು ಮಾಡಿದವ. ಎಲ್ಲವೂ ಕೂಡ ಅಪಜಯವಾಗಿ ಹೋಯಿತು. ಈಗ ಬಂದವ ಸಣ್ಣವ. ದೊಡ್ಡಪ್ಪ ಅಲ್ಲ, ನನ್ನನ್ನು ಅಪ್ಪ ಅಂತ ನೀನು ಕರಿಬೇಕಿಲ್ಲ. ಏನು ಮಾಡೋಣ, ನನ್ನ ಪಾಲಿಗೆ ಯೋಗ ಇಲ್ಲದೆ ಹೋಯಿತು. ನೀನು ಎಷ್ಟು ಮಂದಿ ಮಕ್ಕಳಿಗೆ ಅಪ್ಪಂದಿಗೆ ಅಪ್ಪನಾಗಿ ಹೊರಟಿದ್ದೀಯಾ? ನೀ ಮಾನ ಮರ್ಯಾದೆ ಇಲ್ಲದವನೇ. ಕೂಡಿದೆ ಯುದ್ಧ ಮಾಡಿ ನಾಡಿಯ. ತೊದರಿದನು ಕಲಿದ್ರೋಣ. ಮೆಚ್ಚಿದೆ. ಯಾಕೆ? ಕುರುಕ್ಷೇತ್ರದ ರಣಕಣದಲ್ಲಿ ಒಬ್ಬಾತ ಅಗ್ನಿವೀರನನ್ನು ಕಂಡ ಅನುಭವವಾಯಿತು ಮಗು. ಮತ್ತೆ ನೀ ಬದುಕಿದ ದಾರಿ, ನೀ ನಡೆದ ರೀತಿ, ನೀ ಅರ್ಜಿಸಿದ ವಿದ್ಯೆ ಈ ಕ್ಷಣದಲ್ಲಿ ಉಪಯೋಗ ಬಂತು ಮಗು. ನಾಳೆ ಯಾರವ ಅಂತ ಲೋಕದವರು ಕೇಳಬೇಕು. ಅಷ್ಟು ಮಾಡಿದೆ ಮಗನೇ, ಮಾಡಿದೆ. ಶಿಶುಗಳು ನೀವು. ನಿಮ್ಮಡನೆ ಸಂಕರಕ್ಕಾಗಿ ನಾ ಬಂದೆ. ನಿನ್ನನ್ನು ಕಂಡಾಗಲೇ ನಾ ಸೋತೆ ಮಗ. ಸೋತಿದ್ದೀರಾ? ಸೋತೆವು ನಾವು. ಹಾಗಾದ್ರೆ ಪ್ರಸಂಗವನ್ನು ಬೇಗ ಮುಗಿಸಬಹುದು. ಮುಗಿಸುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ? ನೀನು ಇಷ್ಟು ಮಾಡಿದ್ದಕ್ಕೆ ಏನೂ ಕೊಡದೆ ಸುಲಭದಲ್ಲಿ ಮುಗಿಸುವುದಕ್ಕಾಗುತ್ತದೋ ಮಗು? ನಿಮ್ಮಿಂದ ಪಡೆಯಬೇಕಾದಿಲ್ಲಪ್ಪ. ಆದರೂ ನಿನ್ನ ಅಪ್ಪನಿಗೆ ಕೊಡಬೇಕಾದನ್ನು ಕೊಟ್ಟಿದ್ದೇನೆ. ಅದೇ ಅಪ್ಪನ ಮಗನಿಗೂ ಏನಾದ್ರೂ ಕೊಡಬೇಕು ಅಂತ ಬಂದಿದ್ದೇನೆ. ಯಾಕೆ ಆಡ್ತಾ ಇದ್ದೇನೆ ಬಲ್ಲಯ್ಯ? ಇಂದಿನ ದಿನದಲ್ಲಿ ನೀ ಮಾಡಿದ ಘನ ಸಾಧನೆಗೆ ಮೆಚ್ಚಿದೆ ಮಗು. ಭೀಷ್ಮರು ನಿನ್ನನ್ನು ಸೋಲಿಸಿ ನಿನಗೆ ಭಾರತ ರತ್ನ ಅಂತ ಬಿರುದು ಕೊಟ್ಟರು. ಇವತ್ತು ದ್ರೋಣ ನಿನ್ನಲ್ಲಿ ಹೋರಾಡದೆ ನಿನ್ನನ್ನು ಮೆಚ್ಚಿ ನಿನಗೊಂದು ಬಿರುದು ಕೊಡ್ತಾ ಇದ್ದೇನೆ. ವೀರ ರತ್ನನಾಗಿ, ವೀರ ಪಾರ್ಥನ ಕುವರನಾಗಿ ಭವಿಷ್ಯತ್ತನ್ನು ಕಂಡುಕೋ. ನಡೆ.
ಹಾರದೆ ಆ? ನಿನ್ನ ಪ್ರಾಯದಲ್ಲಿ ಎಷ್ಟು ಹಾರಿದ್ದೇನೆ ಮಗ. ಹೌದಪ್ಪ, ಆ, ನಾನು ಭಾವಿಸಿದ್ದು ಏನು ಕೂಡುದಿಲ್ಲ ಅಂತ. ಆ, ಬಂದಂತಹ ನೀವು ಯುದ್ಧ ಮಾಡುವುದನ್ನು ಬಿಟ್ಟು ಆ. ಶಿಶು ಹತ್ಯೆ ಬರ್ತದೆ, ಹೌದಪ್ಪ. ಅದು ಬರ್ತದೆ, ಇನ್ನೊಂದು ಬರ್ತದೆ. ಆ, ಅದೆಲ್ಲ ಬರ್ತದೆ ಅಂತ ಈಗ ಗೊತ್ತಾಯ್ತಾ ನಿಮ್ಗೆ? ಯಾಕೆ? ಮತ್ತೆ ಇಲ್ಲದಿದ್ರೆ ಆ. ಈ ಹಿಂದಿನ ಘಟನೆ, ಆ. ಶಿಶುತನದಲ್ಲಿ ಶಂಬರನೆಂಬ ಅಸುರನ ಹಸುವನೀಗಿದ ಆ. ಆ ಸ್ಮರ ಆ, ಹುಟ್ಟಿದ 7 ದಿನದಲ್ಲಿ ಆ. ತಾರಕಾಸುರನನ್ನು ಕೊಂದವನಿದ್ದಾನೆ ಆ ಷಡಾಣನ. ನಿಜ. ಅಂದಿಗೆ ಅದು ಸರಿಯಾದ್ರೆ ಆ. ಹಿಂದಿಗೆ ಇದು ಸರಿ ಮಾಡ್ತೇನೆ. ಅವರು ದೇವರ ಮಕ್ಕಳು, ಆ. ನೀನು ಜೀವರ ಮಗ. ನಿಂದಲೇ ಪೆಟ್ಟು ಬೀಳ್ತೇನೆ. ಬಾ. ಮಗು, ಮಾತಾಡಬೇಡಿ, ಯುದ್ಧ ಮಾಡಿ. ಈಗ ಬಹಳಷ್ಟು ಮಾತಾಡ್ತೀರಲ್ವ ನೀವು? ಹಾಗೆ ಹೀಗೆ ಶಿಶು ಮತ್ತೊಂದು, ಇದು ಮಾತಾಡುವ ಸಮಯವ ಇದು? ನಮ್ಮ ಶಿಶು ಹತ್ಯಾ ದೋಷ ಬರ್ತದೆ ಮಗು. ದೋಷ ಈಗ ಯಾವ ದೋಷ ಬಂತು ನಿಮಗೆ? ಮಾಡಿ ಈಗ ಯುದ್ಧ. ನನಗೆ ರಕ್ತ ಕಾಣಬೇಕಾಗಿ ಬಂತು. ನಿಮ್ಗೆ ರಕ್ತ ಅಲ್ಲ, ಬ್ರಾಹ್ಮಣರಾದ ನಿಮ್ಗೆ ಮನಸ್ಸು ಕಂಡ್ರೆ ಆಗುದಿಲ್ಲ. ಮಗು, ಇದು ನನ್ನ ರಕ್ತ, ನಿನ್ನ ರಕ್ತ ಕಾಣಿಸಬೇಡ. ಅಂತೆ ಓಯ್, ನೋಡಿದ್ದೀರಾ, ಕೆಲವು ಸಲ ಹಾಗೆ ಮಕ್ಕಳ ಕೈಯಲ್ಲೂ ಪೆಟ್ಟು ತಿನ್ನುವ ದುರ್ಯೋಗ ಬರ್ತದೆ. ನನಗೆ ಇದು ಆದದ್ದು ನಾ ಮಾಡಿದ ತಪ್ಪಿಗೆ. ಇವನ ಅಪ್ಪ ನನ್ನೊಂದು ದೊಡ್ಡದು ಮಾಡುವುದಕ್ಕೆ ಬೇಕಾಗಿ ಅವತ್ತು ನಾನು ಅಷ್ಟು ಮಾಡಿದ್ದಕ್ಕೆ ಈ ಮಗ ಕೊಡಬೇಡುವ ಪ್ರಸಾದ? ಸ್ವಲ್ಪ ಸಮಯ ತಾಗ್ತದೆ ಅಷ್ಟೇ. ನಾವು ಗ್ರಹಿಸಿದ್ದು ಬ್ರಾಹ್ಮಣರಿಗೆ ಏನೂ ಆಗುವುದಿಲ್ಲ ಅಂತ. ನೋಡಿ, ಬ್ರಾಹ್ಮಣರಿಗೂ ದೋಷ ಬಿಡುವುದಿಲ್ಲ ಅಲ್ವಾ? ಆದ್ದರಿಂದಲೇ ಹೆಬ್ಬೆರಳಿಗೆ ಆಘಾತ ಆಗಿದೆ. ಅಂದು ಏಕಲವ್ಯನನ್ನು ಧನುರ್ವಿದ್ಯೆಯಿಂದ ಮುಕ್ತನಾಗಿಸುವುದಕ್ಕೆ ಬೇಕಾಗಿ ಅವನ ಹೆಬ್ಬೆರಳು ಕೇಳಿದ್ದೆ. ಇವತ್ತು ಹೆಬ್ಬೆರಳಿಗೆ ಆಗಿದೆ ಗಾಯ. ಓಯ್, ಹೊತ್ತು ಮುಳುಗುತ್ತಾ ಉಂಟು. ಬ್ರಾಹ್ಮಣರಿಗೆ ನಿತ್ಯ ಕರ್ಮ ಯಾವತ್ತು ಧರ್ಮ. ಆದ್ದರಿಂದ ಕರ್ಣನಿಗೆ ಆಹ್ವಾನ ಕೊಟ್ಟಿದ್ದೇನೆ, ಯುದ್ಧ ಮುಂದುವರಿಯಲಿ. ಸ್ನಾನಾದಿಗಳನ್ನು ಮುಗಿಸಿ ಬಲಬರಿದ ಬರದಳು ಶರಗಳರು ಮುಂಭಾಗದಲ್ಲಿ ಯಾರು ನಿಂತದಂತ ಯೋಚಿಸು. ಕಾರಣ ನನ್ನ ಹಾಗೆ ಇರುವುದು ನಿನ್ನಪ್ಪ ಪಾರ್ಥ. ನಾವು ಚಕ್ರವ್ಯೂಹ ಕಟ್ಟಿದ್ದು ಶಿಶು ಹತ್ಯೆ ಮಾಡ್ಲಿಕ್ಕಲ್ಲ. ಮತ್ತೆ? ಹೋಗು ಏ ಕಳ್ಳ, ವಿಳಾಸ ಇಲ್ಲದ ಜಾತಿಗೆ ಹುಟ್ಟಿದವನೇ ಈಗ ಬಂದು ನನಗೆ ಪ್ರಶ್ನಿಸಿದ. ಜಾತಿ ತೋರಿಸಿ. ಮುರಿದು ಮಾತ್ರ ಹಿಮ್ಮೆಟ್ಟುವುದಿರನರಿತು ಹರಿಭಯಂಕರ ದ್ರೋಣನರಿತು ಹರಿಭಯಂಕರ ದ್ರೋಣನರಿತು ಶಿಶುವೇ ಸಂಗರದೊಳಿತ ಪಣಿಗಂಡ ಹೊರನೀತ ಶಿಶುವೇ. ಏನು ವಿಚಿತ್ರವಿದು. ಒಬ್ಬ ಶಿಶು ಅಂತ ನಾ ಭಾವಿಸಿದರೆ 16 ವರ್ಷ ತುಂಬುತ್ತಾ ಇರುವ ಈ ಬಾಲಕ ಸಮಗ್ರವಾದ ಚಕ್ರವ್ಯೂಹವನ್ನೇ ಪುಡಿಗಟ್ಟುತ್ತಾ ಇದ್ದಾನೆ. ಈತ ಶಿಶುವಲ್ಲ, ಪಣೆಗಣ್ಣ ಶಿವನಂತೆ ರಂಜಿಸ್ತಾ ಇದ್ದಾನೆ. ಇನ್ನು ನಾವು ಏನು ಮಾಡುವುದು? ನಾವು ಕೈ ಬಿಡಬೇಕಷ್ಟೇ, ಉಪಾಯ ಇಲ್ಲ. ಆದ್ದರಿಂದ ಇನ್ನು ಆಚಾರ್ಯರು ಹೊಣೆ ಅಂತ ಯಾರೂ ಹೇಳಬೇಡಿ. ನಿಮ್ಮ ನಿಮ್ಮ ಜೀವಕ್ಕೆ ನೀವೇ ಹೊಣೆ, ರಕ್ಷಣೆ ಮಾಡಿಕೊಳ್ಳಿ. ಕರುಣೆಯ ಜೋರನ ನುಡಿ ಕೇಳಿ ಗೌರವರದನು ಗಿಳಿಯುತ್ತ ಕರ್ಣನಿಗೆ ಮೆಚ್ಚುವುದಿದ್ದರಣಕ್ಕೆ ಬಾಗಿ ಬರುವುದು ತಿರುತಿರುತ್ತಾನ. ನಂಬಿದೆ, ಗುರುಗಳನ್ನು ನಂಬಿದೆ, ನಂಬಿಕೆಗೆ ದ್ರೋಹವನ್ನು ಮಾಡಿದ್ದಾರೆ.
ನೋಡುವುದರಿಲ್ಲ ಮುಖ ರಾಹುಗ್ರಸ್ತ ಚಂದ್ರನಂತಾಗಿದೆ. ವಿಚಾರ ಏನು ಎನ್ನುವುದನ್ನು ಅರ್ಥವಿಸಿಕೊಂಡು ಬಂದವಂತೇನೆ. ಅಣ್ಣ, ನಾವು ತಪ್ಪಿದ್ದೆಲ್ಲಿ ಗೊತ್ತುಂಟ? ಎಲ್ಲಿ? ಬ್ರಾಹ್ಮಣರನ್ನು ನಂಬಿಕಿಟ್ಟೆವು. ಅದು ಹೌದು ವಿಷಯ. ಎಲ್ಲಾ ಬ್ರಾಹ್ಮಣರು ಅಂತಲ್ಲ, ನಮ್ಮಲ್ಲಿ ಕೆಲವು ಬ್ರಾಹ್ಮಣರಿದ್ದಾರೆ. ಸುಮ್ಮನೆ ಅವರನ್ನು ಏನು ಮಾಡಬಹುದು ಅಂತ ಕೇಳಿದ್ರೆ ಎಲ್ಲಿಯಾದ್ರೂ ಪ್ರಚಾರಕರಾಗಿ ಅವರಾಗಬಹುದು. ಅದು ಬಿಟ್ಟರೆ ದುಡಿಮೆಯಲ್ಲಿ ಏನಾದ್ರೂ ತೋರಿಸ್ತಾರ? ಇಲ್ಲವೇ ಇಲ್ಲ. ಯಾಕೆ? ನಮ್ಮ ಕಿಸೆಯಿಂದ ಖರ್ಚಾಗದೇ ಇರುವಂತಹ ಎರಡು ದಾರಿಗಳು ಅಂತ ಹೇಳಿದ್ರೆ, ಒಂದು ಸಲಹೆ, ಮತ್ತೊಂದು ವಿಮರ್ಶೆ. ಇವರು ಇಲ್ಲಿ ಕೂತ್ಕೊಂಡು ಇದನ್ನೇ ಮಾಡುವುದು ಬಿಟ್ರೆ ಬೇರೆ ಯಾವುದಾದ್ರೂ ಇವರಿಂದ ಸಾಧ್ಯ ಆಗಿದೆ? ಪ್ರಯೋಜನವೇ ಇಲ್ಲ. ಅವರು ಹೇಳಿದ ಮಾತೇನು? ಅರ್ಜುನನೊಬ್ಬ ತಪ್ಪಿದರೆ ಮಿಕ್ಕ ದೂರ್ಜಟಿ ಮೊದಲಾದ ಭಟರಾದವರು ಎನಗಿದಿರೆ ಎನ್ನುವ ಹಾಗೆ. ನಾಳೆ ಏನು ಹೇಳಿಯಾರು ಇನ್ನು ಪುನಃ? ಈಗ ಬಂದು ಹೇಳ್ತಾ ಇದ್ದಾರೆ, ಅಮಮ ಹಣೆಗಣ್ಣ ಹರನೀತ, ನಿಮ್ಮ ಪ್ರಾಣಕ್ಕೆ ನೀವೇ ಹೊಣೆ ಅಂತ. ನಿಜ. ನಾಳೆ ಚಿಂತೆ ಮಾಡು, ಪುನರಪಿ ಬರ್ತಾರೆ. ಅಭಿಮನ್ಯು ಒಬ್ಬ ತಪ್ಪಿದರೆ ಪುನರಪಿ ಚಿಂತೆ ಮಾಡು, ಪುನರಪಿ ಬರ್ತಾರೆ. ಧರ್ಮರಾಯ ಒಬ್ಬ ತಪ್ಪಿದರೆ, ಎಲ್ಲವರು ತಪ್ಪಿದರೆ ಇವರೆಂತ ಕರ್ಮ ಯುದ್ಧ ಮಾಡುದು. ಮತ್ತೆ ನಮಗೆ ಅದೇ ಕೆಲಸ ಆದೀತು. ಎಂತದು ಹೇಳುವಾಗ ಬಾಯಿ ಬಿಡ್ಲಿಕ್ಕೆ ಪುರುಸೊತ್ತಿಲ್ಲ. ಪುಡಿ ಮಾಡ್ತೇವೆ, ಪುಡಿ ಮಾಡ್ತೇವೆ, ಎಂತದು ಚಕ್ಕುಲಿ ಪುಡಿ ಮಾಡುದು. ಹಪ್ಪಳ ಹಪ್ಪಳ ಇವರೆಲ್ಲ ಎಷ್ಟಾದ್ರೂ ಅಷ್ಟೇ. ಯಾಕೆ? ಬ್ರಾಹ್ಮಣರು ರಕ್ತ ಬಿಡು, ಪದಾರ್ಥಕ್ಕೆ ಸರಿಯಾದ ಮೆಣಸನ್ನು ಹಾಕುವವರಲ್ಲ. ಅದು ಸುಮ್ಮನೆ ಉಪ್ಪಿನಕಾಯಿ ನಕ್ಕುತ್ತಾರೆ. ಆದ್ರೂ ನಮ್ಮಲ್ಲಿರುವ ಬ್ರಾಹ್ಮಣರು ಸಿಹಿ ತಿನ್ನುವುದು ಬಿಟ್ರೆ ಇವರೆಲ್ಲ ಏನು ಮಾಡಿಯಾರು? ಆಲೋಚನೆ ಮಾಡಬೇಡ. ಯುದ್ಧಕ್ಕೆ ಯಾರು ಇಲ್ಲ ಎನ್ನುವ ಹಾಗೆ ಚಿಂತಾಕ್ರಾಂತನಾಗಬೇಕಾದಂತಹ ಅನಿವಾರ್ಯತೆ ಇಲ್ಲ. ವೀರ ದುಶ್ಯಾಸನ, ಶೂರ ದುಶ್ಯಾಸನ, ಗಂಭೀರ ದುಶ್ಯಾಸನ ನಾನಿದ್ದೇನೆ. ಅಪ್ಪಣೆ ಕೊಟ್ರೆ ನೀನೇನು ಮಾಡ್ತಿ? ನೋಡು ನಿನಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಸ್ವಲ್ಪ ಹಿಂದೆ ಹೋಗು, ಹೋಗಿ ಹಿಂದೆ. ಅಂದ್ರೆ ಅರ್ಥ ಆಗಲಿಲ್ಲ. ನಿನ್ನ ಯೋಚನಾ ಲಹರಿಯನ್ನು ಹಿಂದಕ್ಕೆ ಹಾಯಿಸು. ಹಿಂದೆ? ಹೌದು. ವೇದ, ಶಾಸ್ತ್ರ, ಇತಿಹಾಸ, ಪುರಾಣ, ಮೀಮಾಂಸಾದಿಗಳು. ಮೀಮಾಂಸ? ಹೌದು. ಇದನ್ನು ಸರಿಯಾಗಿ ಕರಗತಗೊಳಿಸಿಕೊಂಡವ. ಪುರಾಣದ ಒಂದು ಕತೆ ನಿನಗೆ ಗೊತ್ತಿಲ್ಲ ಅಂತಲ್ಲ, ನನಗೆ ಗೊತ್ತುಂಟು ಅಂತ ಹೇಳ್ತೇನೆ. ನನಗೆ ನೆನಪು ಹುಟ್ಟಿಸು. ಹೌದು, ನನಗೆಲ್ಲ ಮರ್ತೋಗಿದೆ. ಸಮುದ್ರ ಮಥನ ಕಾಲದಲ್ಲಿ ಅಮೃತ ಬರುವುದಕ್ಕಿಂತ ಮೊದಲಾಗಿ ದೇವತೆಗಳಿಗೂ ದಾನವರಿಗೂ ಘನಘೋರವಾದಂತಹ ಸಂಗ್ರಾಮ ಏರ್ಪಟ್ಟಿದೆ ಅಂತೆ. ಅದಕ್ಕಿಂತಲೂ ಮಿಗಿಲಾದ ಯುದ್ಧವನ್ನು ಇಂದಿನ ರಣಧಾರಣಿಯಲ್ಲಿ ನಾನು ತೋರಿಸ್ತೇನೆ. ನನ್ನ ಯುದ್ಧದ ಟಿವಿಯನ್ನು ಹಿಂದೆ ಕೂತ್ಕೊಂಡು ನೋಡ್ಬೇಕು. ಸಂತೋಷ ಆಯ್ತು. ಒಂದು ವಿಚಾರ ಮಾತ್ರ ನಿನ್ನಲ್ಲಿ ಹೇಳ್ತೇನೆ. ಏನು? ನೀನು ಏನು ಬೇಕಾದ್ರೂ ಮಾಡು, ಆದರೆ ನಮ್ಮ ಮಾವನಾದಂತಹ ಶಕುನಿಯ ಅನುಕರಣೆ ಒಂದು ಮಾಡಬೇಡ. ಇಲ್ಲ, ನೀನು ಆಲೋಚನೆ ಮಾಡಬೇಡ. ನಾನು ಈ ಶೈಲಿಯನ್ನು ಹಿಡ್ಕೊಳ್ತೇನೆ. ಹಾಗಂತ ಮಾವನ ಅನುಕರಣೆ ಅಂತ ಅಲ್ಲ. ಸರಿ, ಹಿರಿಯವರು ಮಾವನು ಮತ್ತೊಬ್ಬರ ಅನುಕರಣೆ ಮಾಡಿ ಅಲ್ವ ಮಾವ ಆಗಿರ್ಬೋದು. ಆಗಿರ್ಬೋದು. ಹಾಗೆಯೇ ನಾವು ನಮಗೆ ಹಿರಿಯವರ ಆಶೀರ್ವಾದ ಎನ್ನುವುದು ಮಂತ್ರಾಕ್ಷತೆ. ಹಾಗೆಯೇ ಮುಂದುವರಿಯೋಣ. ಶುಭವಾಗಲಿ, ಶುಭವಾಗಲಿ. ಹೋಗುದಕ್ಕೆ ಬಂದದ್ದ ಅಲ್ಲ ಯುದ್ಧ ಮಾಡೋದಕ್ಕೆ ಬಂದ? ಮತ್ತೆ ಹೆದರಿಸುವುದಂತದ್ದು. ನೀವು ಬೆಲ್ಲ ಬಡೀರಿ ಮಾರೆ.
ನನಗೆ ರಕ್ತವನ್ನು ಕಂಡ್ರೆ ಏನಾಗುವುದಿಲ್ಲ. ನನಗೆ ಯಾರಾದ್ರೂ ಸಿಟ್ಟುಗೊಂಡದ್ದು ನೋಡಿದ್ರೆ ನನಗೆ ಹೆದರಿಕೆ ಆಗ್ತದೆ. ಈಗ ನನ್ನನ್ನು ನೋಡಿ ಹೆದರಿಕೆ ಆಯ್ತು? ಹೆದರಿಕೆ ಅಂತಲ್ಲ, ಯಾರಿಗೂ ಸಿಟ್ಟು ಬಂದ್ರು ಮೊದಲು ಹೊಡಿಲಿಕ್ಕೆ ಸಿಗುವುದು ನಾನು, ಅದಕ್ಕೆ ನನಗೆ ಅದನ್ನು ಮಾತ್ರ. ನಿನ್ನ ಬುದ್ಧಿ ನಿನ್ಗೆ ಅರ್ಥ ಆಗಿದಲ್ವಾ? ಅದು ಅರ್ಥ ಆಗದೆ ಇಷ್ಟು ವರ್ಷ ಜೀವನಾನುಭವದಲ್ಲಿ ಅಷ್ಟು ಅರ್ಥ ಆಗದೆ ಇರ್ತದ? ಭೀಷಣ ನೀನಹುದೆಲ್ಲವ ದುಶ್ಯಾಸನ. ನಿನ್ನನ್ನು ಭಂಗಿಸದಿರೆ ನನಗೆ ಶಸ್ತ್ರ ಸಂನ್ಯಾಸ. ಯಾರನ್ನು ಕರೆದದ್ದು? ಯಾರನ್ನ? ನನ್ನನ್ನು ಚತುಸ್ಸಾಗರ ವಲಯಾಂಕಿತವಾದಂತಹ ಭರತ ಖಂಡದಲ್ಲಿ ಇವ ಮೂಲಕ್ಕೆ ಕೈ ಹಾಕಿದ. ಹೇಗೆ ಮುಗಿಸ್ತೀಯ ಇವತ್ತು? ನಮ್ಮದಾದಂತಹ ಚಂದ್ರವಂಶ ಎನ್ನುವುದು ಬಹಳಷ್ಟು ಪವಿತ್ರತೆಯನ್ನು ಪಡೆದದ್ದು. ಅದು ನಿನ್ಗೂ ಗೊತ್ತಾಯ್ತಲ್ಲ, ಅದು ಪುಣ್ಯ. ಕೇವಲ ರಾಜ್ಯಕ್ಕೆ ಬೇಕಾಗಿ ಸಹೋದರರಾಗಿದ್ದಂತಹ ನಾವು ದಾಯಾದಿಗಳಾಗಿ ಹೋದೆವು. ಗುರುಗಳಾದಂತಹ ಆಚಾರ್ಯ ದ್ರೋಣರು ತುಂಬಾ ವೇಗದಲ್ಲಿ ಹೋಗ್ತಾ ಇತ್ತು, ಇವ ಬಂದು ಹಾಳು ಮಾಡಿಬಿಟ್ಟ. ಚಕ್ರವ್ಯೂಹವನ್ನು ಬರೆದಿದ್ದಾರೆ. ವೇದಿಸುವುದಕ್ಕೆ ನೀನು ಬಂದಿದ್ಯಲ್ಲ ಮಗು. ಚಕ್ರವ್ಯೂಹ ಅಂತ ಹೇಳಿದ್ರೆ ಸಾಮಾನ್ಯ ಅಂತ ಭಾವಿಸಿದೆಯೇನೋ? ಕರ್ಣ, ದ್ರೋಣ, ದುಶಾಸನ ಮೊದಲಾದ ವೀರರೆಲ್ಲ ಇದ್ದಾರೆ. ಇದನ್ನು ಗೆಲ್ಲುವುದಕ್ಕೋ ಕೊಲ್ಲುವುದಕ್ಕೋ ನಾನೇ ಹೋಗುತ್ತೇನೆ, ನನ್ನಿಂದ ಸಾಧ್ಯ ಆಗುತ್ತದೆ ಎನ್ನುವ ಹಾಗೆ ಬಂದಿದ್ಯಲ್ವೋ? ಇದು ನಿನ್ನಿಂದ ಸಾಧ್ಯವೇನೋ ಮಗನೇ? ಸತ್ಯ ಹೇಳ್ಬೇಕು, ಇದು ಯಾರದ್ದು? ನನ್ನದಂತೂ ದೇವರಾಜ. ಹಾಗಾದ್ರೆ ಸ್ವಂತದ್ದೇನಿಲ್ವಾ? ನಾವು ನಮ್ಮನ್ನು ಪ್ರತಿಷ್ಠಾಪಿಸಿಕೊಳ್ಳುವಲ್ಲಿವರೆಗೆ ಯಾರ್ಯಾರದ್ದನ್ನು ಹಿಡ್ಕೊಂಡಾದ್ರೂ ಕಾಣಿಸಿಕೊಳ್ಬೇಕು. ಇನ್ನೊಬ್ಬರ ಶೈಲಿಯನ್ನು ಹಿಡ್ಕೊಂಡೇ ನೀನು ಬದುಕುವುದಾ? ನಿನ್ಗೆ ಅದಕ್ಕಿಂತ ಸಾಯ್ಲಿಕ್ಕೆ ಆಗುದಿಲ್ವಾ? ಸಾಯುವುದು ಯಾಕೆ? ಸಾಯಬಾರ್ದು. ಸತ್ರೆ ಇವತ್ತಿಗೆ ಮುಗೀತು. ಇದ್ದು ಈಸಬೇಕು, ಇದ್ದು ಜಯಿಸಬೇಕು. ಹಣೆ ಬರ ಕೆಟ್ಟವನೇ. ಯಾವ ಸಂತಾನದವ ಇವ? ಯುದ್ಧವೇ ಮಾಡ್ತಿ ಅಂತ ಇದ್ರೆ ನಿನ್ನ ಆ ಸಾಹಿತ್ಯವನ್ನು ಕೊಲ್ಬೇಡ ಪಾಪಿ ಮಗಳೇ. ಒಂದ ಇಲ್ಲಿತ್ತು, ಇಲ್ಲ ಅಲ್ಲಿ ಯಾವ್ದು ಒಂದನ್ನು ಹಿಡ್ಕೊ. ಕುಮಾರ ಕುಮಾರ ಲಕಾರ ರಕಾರ ಬರಲಿಲ್ವಾ? ಬರ್ತದೆ, ಅದು ಶೈಲಿಯ. ಶೈಲಿ ಆಯ್ತು, ಮುಂದುವರಿಸಿ. ನಿನ್ನನ್ನು ನೋಡುವಾಗ ಎಂಥವನಿಗಾದರೂ ಕೂಡ ಒಮ್ಮೆ ಎದೆ ಸೆಟದು ನಿಲ್ಲಲೇಬೇಕು. ಯಾಕೆ ಬಲ್ಲೆಯ? ನಮ್ಮದಾದಂತಹ ಚಂದ್ರವಂಶದಲ್ಲಿ ಅದೆಷ್ಟೋ ಮಂದಿ ಪರಾಕ್ರಮಿಗಳು ಹುಟ್ಟಿ ಆಳಿ ಬಾಳಿದರೂ ಕೂಡ ನಿನ್ನಂತಹ ಸಾಧನೆಯನ್ನ ಮಾಡುವಲ್ಲಿ ಯಾರು ಯಶಸ್ಸನ್ನು ಕಂಡವರಲ್ಲ. ಆದ್ದರಿಂದ ನೀನು ಪ್ರತ್ಯಕ್ಷ ಪ್ರಳಯ ಕಾಲದ ಲೋಕೇಶನೇನು? ಸಂಶಯ ಉಂಟಾ? ಅಲ್ಲ, ನೀನು ಲೋಕೇಶನೇ. ಈ ಸ್ವರವನ್ನು ಕೇಳುವಾಗ ಗಂಟಲಲ್ಲಿ ಏನಾದ್ರು ಸಿಕ್ಕಿಗೋ ಮಾತಾಡ್ತಾರಲ್ವ, ಹಾಗಾಯ್ತು. ಅದು ಶೈಲಿ. ಶೈಲಿಗೆ ಬೆಂಕಿ ಮರ ಯುದ್ಧಕ್ಕೆ ಎನ್ನುವ ಹಾಗೆ ಬಂದಿದೆಯಲ್ಲ. ಯುದ್ಧಕ್ಕೆ ಬಂದವ ಸಾಮಾನ್ಯ ಅಂತ ಭಾವಿಸಿದೆಯೇನು? ವೀರ ದುಶ್ಯಾಸನ, ಶೌರ ದುಶ್ಯಾಸನ, ಗಂಭೀರ ದುಶ್ಯಾಸನ ನನ್ನ ಜೊತೆಯಲ್ಲಿ ಕಾದಾಟವನ್ನು ಮಾಡಿದ್ದು ಹೌದು ಅಂತಾದರೆ ಯಮನ ಆಲಯವನ್ನು ಸೇರಬೇಕಾಗಿತ್ತು. ನಿಮ್ಗೇನಾದ್ರೂ ವಾತ ಹೇಳ್ತಿದ್ದ? ಮತ್ತೆ ಒಂದು ಬದಿಗೆ ಹೋಗ್ತಾ ಇದ್ವಿ. ಅದು ಶೈಲಿಯ. ದುಶ್ಯಾಸನ ಅಷ್ಟು ಮಾಡದಿದ್ರೆ ಯಾರು ದುಶ್ಯಾಸನ ಅಂತ ಒಪ್ಪಿಕೊಂಡಿದೆ. ಅಂತಿಂತ ಅಷ್ಟು ಮಾಡಿ ಬಿಟ್ಟಿದ್ದಾರೆ. ಹೌದಾ? ಹಾಗಾದ್ರೆ ದುಶ್ಯಾಸನ ಅಂದ್ರೆ ಸರಿ ಇದ್ದವಲ್ಲ, ಹುಚ್ಚ ಅಲ್ಲ, ಅದು ಮಾಡುವವರೇ ಮಾಡಿದ್ರೆ ಸರಿ ಇದ್ದದ್ದಿ. ಮತ್ತೆ ನಮ್ಮಂತವ್ರ ಕೈಗೆಲ್ಲ ಸಿಕ್ಕಿದ ಮೇಲೆ ಅರೆ ಹುಚ್ಚ ಆಗದು ಮತ್ತೆ ಅಂತ ನಿನಗೆ ಬಂದದ್ದು ಯಾಕೆ? ಯುದ್ಧವೇ ಬದ್ಧ ಎನ್ನುವ ಕಾರಣದಿಂದ ಬಂದವನಿದ್ದೇನೆ. ಮಾಡಿ ಯುದ್ಧ. ನಾನು ನೀನು ಯುದ್ಧ ಮತ್ತೆ ನಿನ್ನಲ್ಲಿ ಮತ್ತೆ ಇಲ್ಲಿ ಊಟ ಉಂಟಂತ ಬಂದದ?
ಮಗು 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 ಒಂದು ಶೈಲಿ ಉಂಟದು ಆಗುತ್ತದೆ. ಆಯ್ತು ನಿನ್ನದೊಮ್ಮೆ ಮುಗಿಸು ಮಹಾರಾಯ. ನನಗೆ ಇವತ್ತು ಅದು ತಲೆಗೆ ಹೌದು. ಒಬ್ಬ ತ್ಯಾಗಿ ಮತ್ತೊಬ್ಬ ಯೋಗಿ ಇಬ್ಬರು ಸೇರಿದರು ಅಂತಾದರೆ ನಮ್ಮದಾದ ಈ ಹತ್ತಿನೆಯ ಸಾಮ್ರಾಜ್ಯ ಚತುರ್ಥಾಗರ ವಲಯಾಂಕಿತವಾದ ಭರತ ಖಂಡದಲ್ಲಿ ಸುತ್ತ ತುದಿಯನ್ನು ಏರ್ತದೆ. ಚಪ್ಪಾಳೆ ತಟ್ಟಿ ಚಪ್ಪಾಳೆ ಬೇಕು ಅಂತಾದ್ರೆ ಅವರೇ ತಟ್ಟುತ್ತಾರೆ, ನೀನು ಚಪ್ಪಾಳೆ ಕೇಳುವುದಲ್ಲ. ಆದ್ರೆ ಒಂದು ಸಂತೋಷ ಆಯ್ತು, ಆವತ್ತು 4 ದಿವಸ ನಮ್ಮ ಜೊತೆ ಬಂದದಕ್ಕೆ ಸಾರ್ಥಕ ಆಯ್ತು. ನೀನು ಸರಿಯಾಗಿ ಎಲ್ಲಾ ಸ್ವಾತಂತ್ರ್ಯವನ್ನು ನನಗೆ ಕೊಡಬೇಡ. ಇನ್ನೊಂದು ದಿವಸ ಇಂಥದ್ದೇ ಸಂದರ್ಭ ಬಂದ್ರೆ ನಿನ್ನ ಹಾಗೂ ಮಾತಾಡಿದ್ರು ಮಾತಾಡಿ. ಯಾರು ಹೌದಾ? ಅಷ್ಟು ಸಮಯ ಬದುಕಿದ್ದಕ್ಕೆ ಬಿಟ್ರೆ ಅಲ್ವಾ? ಯಾರು? ನಿನ್ನ ಕೈಕಾಲು ಕಾಡಿದ್ದಾರೆ. ಮಾಡಿದ ನಾಯಿ ನಿನ್ನನ್ನು ಕೊಲ್ಲುವೆನೆಂದರೆ ಆತನ ಭಾಷೆಗೆ ಅಂಜುವೆನು ತೆಗೆದಚ್ಚೋ. ಕೊಳ್ಳದಿರು ಎಂದು ಬೇಡವೇನೋ ಆಯ್ತು. ಕೊಳ್ಳದಿರುವ ಕೊಲ್ಲದಿರುವ ಏನು ಹೇಳಿದ? ನನ್ನ ಪೃಷ್ಠಭಾಗ ನಜ್ಜುಗುಜ್ಜಾಗಿದೆ. ಸರಿ ಇದ್ರೆ ಅಲ್ವಾ ನಜ್ಜುಗುಜ್ಜಾಗು? ಕಾಲು ತೆಗಿಯ ನೋಡು, ಒಮ್ಮೆ ಹೇಳು ಹೇಳು. ನಾನು ಏತಕ್ಕೆ ಬಂದೇನು? ನಾನೇ ಮೇಲೆ ಹೇಳ, ಹೇಳಲಿಕ್ಕೆ ನಿಲ್ಲ. ಬೇಗ ನಿಮಗೆ ಕೆಳಗೆ ಬೀಳಿಸ್ಲಿಕ್ಕೆ ಆಗ್ತದೆ, ಮೇಲೆ ಏರಿಸಬೇಕಾಗಿ ಇಲ್ವಾ? ನಿನ್ನ ಸಂತಾನದವರು ಅವರ ಹತ್ರ ಹೇಳು. ನಿನ್ನ ಮುಖ ನಿನ್ನ ಮುಖ ಆ ಹಲ್ಲಿಗೆ ನೀರು ತೋರಿಸದು ಎಷ್ಟು ವರ್ಷ ಆಯ್ತಾ? ಕರ್ಪೂರ ತಾಂಬೂಲ್ವಾ? ಒಂದಲ್ಲ, ಅದು ಕೂಡ 2 ವಾಸನೆ ಬರ್ತದೆ. ನನಗೆ ನನ್ನ ಬಗ್ಗೆ ಹೆಮ್ಮೆ ಅನ್ನಿಸ್ತಾ ಉಂಟು ಮಗು. 4 ವರ್ಷಕ್ಕಿಂತ ಹಿಂದೆ ಬಿಟ್ಟದ್ದು ಈಗಲೂ ನಿನಗೆ 2 ಬರ್ತದೆ ಅಂತ ಇದ್ರೆ ಆಗಿನ ಸ್ಥಿತಿ ಹೇಗಿರ್ಬೇಡ. ಆವತ್ತು ಹಾಗಾಗುವಾಗ ನೀನು ಬದುಕಿದ್ದು ನಿನ್ನ ಪುಣ್ಯ. ನಾನು ಬದುಕಿದ್ದಲ್ಲ, ಮತ್ತೆ ಆ ಸತೀಶನ ಕರುಣೆ. ತಾಯಿಗೆ ಅಪಮಾನ ನಾ ಮಾಡಿದ ನಾಯಿಯೇ. ತಾಯಿ ಅಂತ ಹೇಳ್ಬೇಡ, ಮತ್ತೇನು ಪುಣ್ಯ ಅಂತ ಹೇಳು. ಮತ್ತೆ ಅದೆರಡು ಒಂದೇ ಅಲ್ವಾ? ಅದು ತೊಂದರೆ ಇಲ್ಲ, ಶಬ್ದ ದೊಡ್ಡದು ಬರಲಿ. ನಾಯಿಯೇ ನೀನು. ನಾನು ಕೊಲ್ಲುತ್ತಿದ್ದೆ. ನಾಯಿ ಅಂತ ಹೇಳ್ಬೇಡ, ಶುನಕ ಅಂತ ಹೇಳು. ಆಯ್ತು, ಶುನಕವೇ. ನಿನ್ನನ್ನು ಕೊಲ್ಲುತ್ತಿದ್ದೆ. ಆದ್ರೆ ಏನು ಮಾಡೋಣ ಹೇಳು? ದೊಡ್ಡಪ್ಪ ಭಾಷೆ ಮಾಡಿದ್ದಾರೆ, ಅದಕ್ಕಾಗಿ ನಿನ್ನನ್ನು ಬದುಕುವುದಕ್ಕೆ ಬಿಡ್ತೇನೆ. ಯುದ್ಧ ನಿನ್ನಂತವನಿಗೆ ಈ ಕತ್ತಿ ಬೇರೆ. ನನ್ನದನ್ನು ನೀನು ಬಿಸಾಡ್ಲಿಕ್ಕಿಲ್ಲ. ಇನ್ನು ಮುಂದಾದ್ರೂ ನಿನ್ನ ಶೈಲಿಯನ್ನು ಹಿಡ್ಕೊ, ಇನ್ನೊಬ್ಬರ ಶೈಲಿಯನ್ನು ಹಿಡ್ಕೊಂಡು ನೀನು ಬದುಕಬೇಡ. ಅಧಿಕ ಪ್ರಸಂಗಿ ಭಾಷೆ ಇಲ್ಲದವ. ಆ ಹುಡುಗನ ಮಾತು ಕೇಳಿದ ಉತ್ತರ ಕೊಡ್ತಿದ್ದೆ. ಮಕ್ಕಳ ಜೊತೆಯಲ್ಲಿ ನಾವೆಲ್ಲ ಸರಸ ಸಮರ ಸಂಭಾಷಣೆಗೆಲ್ಲ ಸರಿಯಾದ ವೇದಿಕೆ ಅಲ್ಲ. ಅವ ಏನಂದದ್ದು, ಇನ್ನೊಬ್ಬರ ಅನುಕರಣೆ ಮಾಡಬೇಡ ಅಂತ. ಅನುಕರಣೆ ಮಾಡಿದ ಕಾರಣದಿಂದ ಇಲ್ಲಿಯವರೆಗೆ ನಾನು ಬದುಕಿದ್ದೇನೆ. ಇವ ಹೌದಾ ಕಾಣಿಸಿಕೊಳ್ಳುವುದು? ಇರ್ಲಿ. ಆದ್ರೆ ಒಂದು ಮಾತನ್ನು ಹೇಳಿದ್ದಾನೆ, ನಿನ್ನ ಪ್ರಾಣವನ್ನು ಬಿಟ್ಟಿದ್ದೇನೆ. ಯಾಕೆ? ನನ್ನ ಜೀವಿತಾವಧಿಯಲ್ಲಿ ಮಾಡಿದ ಒಂದೇ ಒಂದು ಪುಣ್ಯದ ಕಾರ್ಯ, ದ್ರೌಪದಿಯ ಸೀರೆ ಎಳೆದದ್ದು. ಆದ್ರಿಂದ ಇವತ್ತು ನನ್ನ ಪ್ರಾಣ ಉಳಿದದ್ದು. ನಮ್ಮ ಹೊಂತಕಾರಿಗಳಲ್ಲಿ ನಾನು ಹೇಳುವುದಿಷ್ಟೇ, ನಾಳೆಯಿಂದ ನಿಮ್ಮ ಪ್ರಾಣ ಉಳಿಬೇಕಾ? ಬೆಳಿಗ್ಗೆ ಎದ್ದು ದಾರಿಯಲ್ಲಿ ಸಿಕ್ಕ ಹೆಮ್ಮಕ್ಕಳ ಸೀರೆ ಸೆರಗಿಗೆ ಕೈ ಹಾಕಿ. ಪರಿಣಾಮ ಒಳ್ಳೆದಾದ್ರೆ ನನ್ನನ್ನು ನೆನೆಸಿಕೊಳ್ಳಿ, ಪರಿಣಾಮ ಕೆಟ್ಟದಾದ್ರೆ ಯಾರಿಗೆ ಯಾರು ಏನ ಮಾಡುವುದಿಲ್ಲ ಪ್ರಣಯಗ್ರಶಾನು ಬಲ್ಲ ಪಾರ್ಥನೋ ಸೂನು ಮಂದಿ ಮರುಳು ಸೆಣಸಲು ಚಾನಗಳವೇ ಏನ ಮಾಡುವುದು? ಏನು ಮಾಡಲಿ ನಾನು? ಪಾರ್ಥನನು ಗೆಲ್ಲುವುದೇ ಅಸಾಧ್ಯವಾಗಿ ಹೋಯಿತಲ್ಲ. ಚಕ್ರವ್ಯೂಹವನ್ನು ಪುಡಿಗಟ್ಟುತ್ತಾ ಮುಂದೆ ಸ್ವಸ್ತಿಕಾಗ್ರಕ್ಕೆ ಮುಟ್ಟುತ್ತಾ ಇದ್ದಾನೆ. ಇವನನ್ನು ಈ ರೀತಿ ಬಿಟ್ಟೆ ಅಂತಾದರೆ ಖಂಡಿತ ಇಂದು ಜಯ ಒಲಿದು ಬರುವುದು ಸಾಧ್ಯ ಇಲ್ಲ. ಈ ಸಲ ನಾವು ಅತಿಕ್ರಮಿಸಬೇಕಾದ ಅಗತ್ಯ ಉಂಟು. ಕರ್ಣ
ಪಾರ್ಥನ ಉಳ್ಳಚೂರನ ಕರದನವನ್ನು ಚೂರ ಮಾಡೈ ವೀರ ಸುಬ್ಬಣ್ಣ ನೀನು ವೈರಿ ಗಜವೆನ್ನುವಂತ ಶಕ್ತಿಗಳಿಗೆ ಸಿಂಹ ಸದೃಶನಾಗಿ ಮೆರೆಯುವವ ನೋಡಿದೆಯಲ್ಲ ನಡೆಯುತ್ತಾ ಇರುವಂತಹ ಕದನ ವೈಖರಿಯನ್ನು ಬಾಲಕ ಅಭಿಮನ್ಯುವನ್ನು ಗೆಲ್ಲುವುದು ನಮ್ಮವರಿಂದ ಸಾಧ್ಯವಾಗುತ್ತಾ ಉಂಟು. ಹಾಗೆಂದು ಇವ ಎಷ್ಟು ಮೆರೆಯುವುದಕ್ಕೆ ಕಾರಣ ಏನು ಬಲ್ಲೆಯ? ಅವನ ಕರದೊರಗಿರುವಂತಹ ಚಾಪ, ಆ ಚಾಪ ತಪ್ಪಿತು ಅಂತಾದ್ರೆ ನಮ್ಮ ಭೂಪ ಉಳಿದ ಅಂತರ್ಥ. ಭೂಪನಿಗೋಸ್ಕರ ನೀನೊಂದು ಕೆಲಸ ಮಾಡಬೇಕು. ನಾನು ಅವನಲ್ಲಿ ಯುದ್ಧವನ್ನು ಮಾಡುತ್ತಾ ಇದ್ದಾಗೆ ನೀ ಹಿಂದಿನಿಂದ ಅವನ ಕೈಯ ಧನುಸ್ಸನ್ನು ಮಾತಿನ ಶೈಲಿ ನುಡಿಗೆ ಸುಲಭವೇ ಮಗಾರದರು ಕದನ ಕನಕಿದಿರ ಶಿಶುವು ಜಯಿಸಲಾರದೆ ಧನವ ಕರಡಿ ಕುದುಚಿತವೀಜೆ ಗೆಲಿದರದು ಗರುವಿಕೆಯ ಲೋಕ ಸಾಮ್ಯದ ನುಡಿಯೇ ಛಲದಂಕಾನಿಗೆ ನುಡಿದ ಮಾತಿನ ಬಗೆಗೆ ಸಿಲುಕುವವನಾನಲ್ಲ ಬಲು ದೋಷಗೊಳಗಪ್ಪೆ ನಿಂತನಲು ಗುರು ನುಡಿದನು ಸುಲಭವೇ ಗುರುಬಲಯ ನಿಮ್ಮ ಮಾತಿನ ದಾಟಿ ಬದಲಾಗುವಾಗಲೇ ಗೊತ್ತಾಯ್ತು ಇದು ಎಂತದ್ದೋ ಒಂದು ಮುಹೂರ್ತ ಇಟ್ಟಿದ್ದೀರಿ ಅಂತ. ಇಲ್ಲದೆ ಹೋದ್ರೆ ಇಷ್ಟರ ತನಕವು ಸೂತ ಪುತ್ರ ಬೇರೆ ಶಬ್ದ ಪ್ರಯೋಗವೇ ಇಲ್ಲ ನನ್ನ ಮೇಲೆ. ಈಗ ಬಹಳ ಹೊಗಳಿಕೆ ವೀರಕರ್ಣ ಗೊತ್ತಾಗುತ್ತದೆ. ಕೆಲವೆಲ್ಲ ಬೆರಳಲ್ಲಿ ರಕ್ತ ಹರಿಯುವಾಗ ಬೇರೆಯವರೆಲ್ಲ ಒಳ್ಳೆಯವರು ಅಂತ ಆಗುತ್ತದೆ, ಬಲಶಾಲಿಗಳು ಅಂತ ಆಗುತ್ತದೆ. ನೆನಪಿಟ್ಟುಕೋ ಕರ್ಣ, 10 ದಿವಸ ಭೀಷ್ಮರ ಜೊತೆ ಹೋಗ್ಲಿಲ್ಲ, ದ್ರೋಣ ಸೇನಾಧಿಪತ್ಯದಲ್ಲಿ ನಿನ್ನ ಸೂಚನೆ ಉಂಟು ಅಂತ ಗೊತ್ತಿದೆ. ಹೌದೌದು. ಯಾಕೆ ಹೋಗ್ಲಿಲ್ಲ ಬೇಡ ಅಂತ ನಮಗೂ ಅನಿಸಿತು, ಅದಕ್ಕೆ ಬೇಕಾಗಿ ಹೋಗ್ಲಿಲ್ಲ. ಹಾಗೆಂತೂ ನಿಮ್ಮ ಮುಂಗಾಗದಲ್ಲಿ ಕಾಣಿಸಿಕೊಳ್ಳಬೇಕು ಅಂತ ಇತ್ತು. ಗುರುಗಳೇ, ಈಗ ನೀವು ಆಡಿದಂತ ಮಾತು ಧನುವನ್ನು ಮುಕ್ಕಡಿಗೊಳಿಸಬೇಕು. ಸತ್ಯ. ಒಂದು ಪ್ರಶ್ನೆ ಕೇಳುತ್ತೇನೆ. ಧರ್ಮಾತ್ಮರು ಹೌದು, ನ್ಯಾಯವಂತರು ಹೌದು, ಅದರಲ್ಲಿಯೂ ಗುರುಗಳಾದಂತಹ ದ್ರೋಣಾಚಾರ್ಯರು ನೀವು ಈ ರೀತಿ ಆಡಬಹುದೇ? ತಪ್ಪಿತೆ. ಧರ್ಮಸಮ್ಮತವಾಗುತ್ತದೆ. ನಾಳೆ ಲೋಕದ ಜನ ಕರ್ಣನನ್ನು ನಿಂದಿಸ್ತಾರೆ ಸ್ವಾಮಿ. ಯೋಚನೆ ಮಾಡಬೇಡ. ನಾವು ಮಾಡುತ್ತಾ ಇರುವ ಕದನ ಕೌರವನಿಗಾಗಿ. ಆದ್ದರಿಂದ ಪಾಪ ಬರಲಿ ಪುಣ್ಯ ಬರಲಿ ಅದರ ಪಾಲು ಕೌರವನಿಗಲ್ಲದೆ ನಮಗೆಲ್ಲ. ಆಪದ್ಧರ್ಮದಲ್ಲಿ ಬದುಕುವುದೇ ಪ್ರಧಾನ ಕರ್ಣ. ಆದ್ದರಿಂದ ಇವನಿಂದ ಉಳಿಯಲ್ಪಟ್ಟೆ ಉಂಟಾದರೆ ನಾಳೆ ಪಾಪ ಪರಿಮಾರ್ಜನೆಗೆ ಬೇರೆ ದಾರಿ ಕಂಡುಕೊಂಡೆವು. ನೀ ಯೋಚನೆ ಮಾಡಬೇಡ. ಸೇನಾಧಿಪತಿಯ ಸೂಚನೆ, ಸೈನಿಕನಾಗಿ ನಿನ್ನ ಕರ್ತವ್ಯ. ನೀನು ಅದನ್ನು ಮಾಡು, ನಾ ಇದನ್ನು ಮಾಡುತ್ತೇನೆ. ನರಿಯ ಬುದ್ಧಿಯನ್ನು ತೋರಿಸಿದೆಯೋ, ಬಿಲ್ಲನ್ನು ಕತ್ತರಿಸಿದೆಯೋ?
ಹೋದರೇನು? ಬಿಡುತ್ತಾ ಕಟಾರಿ. ಯುದ್ಧ ಯುದ್ಧ ಹೇಳಬಾರದು. ಆದ್ರೂ ಒಂದು ಮರುಕ ಉಂಟು. ಇಷ್ಟು ಸಣ್ಣ ಪ್ರಾಯದಲ್ಲಿ ಯುದ್ಧ ಯುದ್ಧ ಅಂತ ಬೊಬ್ಬೆ ಹಿಡಿತಾ ಇದ್ದಾನೆ. ಕೈಗಳೆರಡನ್ನು ತುಂಡರಿಸಿದ್ದಾಗಿದೆ. ಪ್ರಾಣ ಬೇಡ ಬೇಡ, ನಾವೆಲ್ಲ ಸ್ವಲ್ಪ ಕೆಟ್ಟವರಾಗಬಾರ್ದು, ಸ್ವಲ್ಪನಾದ್ರೂ ಒಳ್ಳೆಯವರಾಗಬೇಕು. ಪ್ರಾಣ ತೆಗೆದ್ರೆ ಅಭಿಮನ್ಯು ಕಾಳಗದಲ್ಲಿ ಅಭಿಮನ್ಯುವನ್ನು ಕೊಂದದ್ದು ಕರ್ಣ ಅಂತ ಆಗುತ್ತದೆ. ನಮ್ಮ ಬಿಡಾರದಲ್ಲಿ ಸ್ವಲ್ಪ ಮಂದಿ ಇದ್ದಾರೆ, ಅವರಿಗಾದ್ರೂ ಸ್ವಲ್ಪ ಹೆಸರು ಬರಲಿ. ಇವನನ್ನು ಕೊಂದು ಅಭಿಮನ್ಯುವನ್ನು ಕೊಂದೆ ಉಂಟಾಗಲಿ. ಮರಣವರುಣಿನವರಿಗೆ ದುಶ್ಯಾಸನ ಸುತ ನಡೆತಂದು ರತೆ ಪುಟ್ಟಿತು ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ
ನಂದ ಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ಶ್ರೀಧರ ಸಿಜನೇಂದ್ರಿಯರು ತೋಚದಿ ಜಗದರು ತವರು ಹೊಸುರರುಳಿದ ಮಂತ್ರ ಹಾಕದಿಯೋಗಲಿ ತಿಳಿದು ಮುದದಿಂದ ಮಾತದ ಗೀಟಿಯ ಬೆಡಗಿರುತ್ತ ಸರ್ವೇ ಜಗಿಯ ಎತ್ತಿರೇ ಶೋಭಾ ಧರೆಜೊಳ್ಳು ಬೆಸರಂತ ಭಾವಂತಿಗೆ ತ್ರಿದಿರವಾಗಿ ತೀರ್ಪಿ ಸುಬ್ರಹ್ಮಣ್ಯಗೆ ಶರಣಾಗತ ಶ್ರೀಧರ ಪರಿಪಾಲಕ ದುರಿತ ನಿವಾರಕ ಮೋಹರಿಗೆ ಮಂಗಲವು ಜಯ ಮಂಗಲವು ಶಿವಮಂಗಲವು ನಿತ್ಯ ಮಂಗಲೋ ಶ್ರೀ ಭ್ರಮರಾಂಬಿಗೆ ಮಹಾಗಣಪಗೆ ಶ್ರೀ ಸುಬ್ರಹ್ಮಣ್ಯಗೆ ಮಂಗಳಾಂಬಿಗೆ ಮಂಜುನಾಥಗೆ ಮಂಗಲೋ 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 ಶುಭ ಮಂಗಲ